3. ಅಧ್ಯಾಯ 3ರಲ್ಲಿ ಅರ್ಧ ಭಾಗ 14 ಶ್ಲೋಕ ಆಗಿದೆ. ನಂತರ 15ರಿಂದ ಹರೇ ಕೃಷ್ಣ ಹರೇ ಕೃಷ್ಣ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಾಯ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ 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 ಹರೇ ರಾಮ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ. ಸೊ ಶ್ರೀ ಉದ್ದವರು ಈಗ ವಿದುರನ ಜೊತೆ ಅವರು ಭಗವಂತನ ದಿವ್ಯ ಲೀಲೆಗಳನ್ನ ಸ್ಮರಿಸ್ತಾ ಈಗ ಬೃಂದಾವನದ ಹೊರಗೆ ಈ ಅಧ್ಯಾಯ 3ನೇ ಅಧ್ಯಾಯ. ಮಿಥೋ ಯದೈಷಾಂ ಭವಿತಾ ವಿವಾದೋ ಮಧ್ವಾ ಆತ್ಮದಾತಾಮ್ರ ವಿಲೋಚನಾನಾಂ ನೈಷಾಂ ವಧೋಪಾಯ ಯಾನ್ ಅಥೋನ್ಯೋ ಮಯುತ್ಯತೆ ಅಂತರ್ದತೆ ಸ್ವಯಂ ಸ್ಮ. ಅನುವಾದ ಹೀಗಿದೆ: ಅವರು ಮದ್ಯಪಾನದಿಂದ ಮತ್ತರಾಗುವರು, ಅವರ ಕಣ್ಣುಗಳು ತಾಮ್ರದಂತೆ ಕೆಂಪೇರುವವು, ಆಗ ಪರಸ್ಪರ ಹೊಡೆದಾಡಿ ನಾಶ ಹೊಂದುವರು. ಇವರನ್ನು ನಾಶ ಮಾಡಲು ಬೇರೆ ಉಪಾಯವಿಲ್ಲ. ನಾನು ಅಂತರ್ಧಾನನಾದಾಗ ಈ ಘಟನೆ ಸಂಭವಿಸುವುದು. ಸೊ ಇದರ ಹಿಂದೆ ನಾವು ಓದದ್ದು ಭಾರ, ಏನು ಪ್ರೀತಿಯ ಭಾರ ಇಲ್ಲ, ಒಂದು ವಿರಹದ ಭಾರ. ಸೊ ಆ ರೀತಿ ಭೂದೇವಿಗೆ ಅನುಭವ ಆಗಿದ್ದು ಅಂತ ಹೇಳಿದ್ದು. ಆಕ್ಚುಲಿ ಇವರದೇನು ಭಾರ ಅಲ್ಲ, ಯಾಕಂದ್ರೆ ಒಂದು ಒಳ್ಳೆ ಉದಾಹರಣೆಗಳು ಕೊಟ್ಟಿದ್ದು ಲಾಸ್ಟ್ ಟೈಮು. ತಾಯಿಗೆ ಮಗುವಿನ ಭಾರ ಇಲ್ಲ, ಒಂದು ಯುವಕ ಹೆಂಗಸಿಗೆ ತನ್ನ ನೂತನ ಮದುವೆಯಾದ ಗಂಡನ ಭಾರ, ಇಲ್ಲ ಒಬ್ಬ ತುಂಬಾ ಶ್ರೀಮಂತನಿಗೆ ಹಣದ ಭಾರ. ಸೊ ಅದು ಭಾರ ಅಲ್ಲ, ಅದು ಸೊ ಹಾಗೆ ಅದು ಆನಂದ. ಸೊ ಹಾಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು, ಇದು ಭಾರ ಅಂದ್ರೆ ಇಲ್ಲಿ ಭಾರ ಅನ್ನೋದು ವಿರಹದ ಭಾರ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಹೀಗೆ ಮುಂದುವರಿಸ್ತಾ ಇರೋದು. ಈಗ ಇಲ್ಲಿ ಇದು ಭಗವಂತನ ಇಚ್ಛೆಯಿಂದ ಆ ರೀತಿ ಯದುವಂಶದವರು ಅವರೆಲ್ಲರೂ ಶುದ್ಧ ಭಕ್ತರು. ಸೊ ಅವರಿಂದ ತಪ್ಪು ಆಗೋದು ಅಂದ್ರೆ ಅದು ಅಸಾಧ್ಯ. ಆದ್ರೆ ಭಗವಂತನ ಇಚ್ಛೆ ಇರೋದ್ರಿಂದ ಆತರ ಆಯ್ತು. ಭಗವಂತನ ಇಚ್ಛೆಯಿಂದ ಏನು ಕೂಡ ಆಗ್ಬೋದು, ಯಾರು ಕೂಡ ಭ್ರಮಿತರಾಗ್ಬೋದು, ಮೋಹಿತರಾಗ್ಬೋದು. ಸೊ ಹಾಗೆ ಇದಾಯ್ತು ಅಂತ ಇಲ್ಲಿ ವಿವರಣೆ ಇದೆ ಇಲ್ಲಿ. ಸೊ ಇದನ್ನ ಭಗವಂತನ ಇಚ್ಛೆಯಂತೆ ಆತನು ಆತನ ಸಂಗಾತಿಗಳು ಆವಿರ್ಭವಿಸುತ್ತಾರೆ ಮತ್ತು ಮರೆಯಾಗುತ್ತಾರೆ. ಅವರು ಪ್ರಕೃತಿ ನಿಯಮಗಳಿಗೆ ವಿಷಯರಾಗುವುದಿಲ್ಲ. ಶ್ರೀಕೃಷ್ಣನ ಕುಟುಂಬವನ್ನು ನಾಶ ಮಾಡಲು ಯಾವನೊಬ್ಬನಿಗೂ ಸಾಧ್ಯವಾಗಲಿಲ್ಲ. ಪ್ರಕೃತಿ ನಿಯಮಗಳಿಗೆ ಒಳಗಾಗಿ ಅವರಿಗೆ ಮರಣ ಉಂಟಾಗುವ ಸಾಧ್ಯತೆಯೂ ಇರಲಿಲ್ಲ. ಆದ್ದರಿಂದ ಅವರು ಇಲ್ಲವಾಗುವುದಕ್ಕೆ ಇರುವ ಏಕೈಕ ಉಪಾಯವೆಂದರೆ ಅವರು ಕುಡಿದು ಮತ್ತರಾಗಿ ಹೊಡೆದಾಡಿದರೆಂದು ತೋರಿಸಿಕೊಡುವುದು. ಅಂತಹದೊಂದು ಹೊಡೆದಾಟ ಕೂಡ ಭಗವಂತನ ಸಂಕಲ್ಪದಿಂದಲೇ ನಡೆಯುವುದು. ಅದಲ್ಲವಾದರೆ ಹೊಡೆದಾಟಕ್ಕೆ ಕಾರಣವೇ ಇರದು. ಅರ್ಜುನನನ್ನು ಕೌಟುಂಬಿಕ ಪ್ರೇಮದ ವ್ಯಾಮೋಹಕ್ಕೆ ಒಳಪಟ್ಟವನ ಹಾಗೆ ಮಾಡಿ ಭಗವದ್ಗೀತೆಯನ್ನು ಉಪದೇಶಿಸಿದ ಹಾಗೆ ಭಗವಂತನ ಇಚ್ಛೆಯಿಂದಲೇ ಯಾದವರು ಮದ್ಯಪಾನದಿಂದ ಮತ್ತರಾದುದಲ್ಲದೆ ಹೆಚ್ಚೇನೂ ಇಲ್ಲ
ಶ್ರೀಕೃಷ್ಣನ ಭಕ್ತರು ಹಾಗೂ ಸಂಗಾತಿಗಳು ಸಂಪೂರ್ಣವಾಗಿ ಶರಣಾಗತ ಆತ್ಮರು. ಅವರೆಲ್ಲ ಭಗವಂತನ ಹಿಡಿತದಲ್ಲಿರತಕ್ಕ ದಿವ್ಯ ಸಲಕರಣೆಗಳು. ಆದುದರಿಂದ ಭಗವಂತನ ಬಯಸಿದಂತೆ ಅವುಗಳನ್ನು ಉಪಯೋಗಿಸಬಹುದು. ಶುದ್ಧ ಭಕ್ತರು ಕೂಡ ಭಗವಂತನು ಅಂತಹ ಲೀಲೆಗಳನ್ನು ಸಂತೋಷದಿಂದ ಅನುಭವಿಸುವರು, ಏಕೆಂದರೆ ಭಗವಂತನು ಸಂತುಷ್ಟನಾಗಿರುವುದನ್ನು ಅವರು ಕಾಣಬಯಸುತ್ತಾರೆ. ಭಗವದ್ಭಕ್ತರು ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಎಂದೂ ಪ್ರತಿಪಾದಿಸುವುದಿಲ್ಲ. ಅದಕ್ಕೆ ಬದಲಾಗಿ ಅವರು ತಮ್ಮ ವ್ಯಕ್ತಿತ್ವವನ್ನು ಭಗವಂತನ ಬಯಕೆಗಳನ್ನು ಅನುಸರಿಸುವುದಕ್ಕಾಗಿ ಬಳಸುತ್ತಾರೆ. ಭಕ್ತರ ಈ ಬಗೆಯ ಸಹಕಾರವು ಭಗವಂತನ ಲೀಲೆಗಳ ಪರಿಷ್ಕೃತವಾದ ದೃಶ್ಯವನ್ನು ಉಂಟು ಮಾಡುತ್ತದೆ. ಸೊ ಇದು ಅಷ್ಟು ಸುಲಭ ಅಲ್ಲ, ಇದು ಅರ್ಥ ಆಗೋಕ್ಕಿನ ಇದು. ಸೊ ಇಲ್ಲಿ ಭಗವಂತನ ಶುದ್ಧ ಭಕ್ತರು ಯದುವಂಶದ ನಾಶ ಆಗೋದು ಅಂದ್ರೆ ಅವರ ಆ ರೀತಿ ಚಟುವಟಿಕೆ, ಅವರು ಕೋಪ ಮಾಡಿಕೊಂಡು ಅವರು ಋಷಿ ಮುನಿಗಳ ಮೇಲೆ ಅವರಿಗೆ ಅಗೌರವವಾಗಿ ಅವರು ಅವರ ಪ್ರತಿಕ್ರಿಯೆಗಳು ತೋರಿಸೋದು, ಇದು ಆಗ್ಲಿಕ್ಕೂ ಇಲ್ಲ, ಇದು ಆಗೋದಿಲ್ಲ ಇವತ್ತು ಇದು. ಆದರೆ ಕೃಷ್ಣ ಇಚ್ಛೆ ಇದೆ. ಸೊ ಹಾಗಾಗಿ ಕೃಷ್ಣ ನಿರ್ವಹಣೆಯಿಂದ ಅವನ ಆದೇಶ, ಅವರ ಇಚ್ಛೆಯಂತೆ ಹೀಗೆ ಅವರ ಚಟುವಟಿಕೆ ಅವರು. ಸೊ ಹಾಗೆ ಇಲ್ಲಿ ಇವರು ಕೂಡ ಋಷಿ ಮುನಿಗಳು ಕೂಡ ನೆಕ್ಸ್ಟ್ ಶ್ಲೋಕನೇ ಬರುತ್ತೆ. ಋಷಿ ಮುನಿಗಳು ಕೂಡ ಅವರು ಈ ರೀತಿ ಕೋಪ ಮಾಡ್ಕೊಂಡ್ರು ಅಂದ್ರೆ ಅದು ಕೂಡ ಕೃಷ್ಣ ಇಚ್ಛೆನೆ, ಇಲ್ಲಾಂದ್ರೆ ಅವ್ರಿಗೆ ಹತ್ರ ಕೋಪ ಬರೋಕ್ಕೆ ಅಸಾಧ್ಯ. ಅವರು ಕೂಡ ಶುದ್ಧ ಭಕ್ತರೇ, ಅವರು ಕೂಡ ಮಹಾತ್ಮರೇ. ಒಂದು ಕಡೆ ಇವರು ಯದುವಂಶದವರು, ಕೃಷ್ಣನ ಕುಟುಂಬದವರು, ಇನ್ನೊಂದು ಕಡೆ ಅವರನ್ನು ಶಾಪಿಸಿದ ಆ ಬ್ರಾಹ್ಮಣ ಋಷಿಮುನಿಗಳು ಶುದ್ಧ ಆತ್ಮರು, ಮಹಾತ್ಮರು. ಸೊ ಇದಾಗಬೇಕು, ಇದು ಕೃಷ್ಣನ ಇಚ್ಛೆನೆ, ಇನ್ನೇನಕ್ಕೆ ಕಾರಣ ಇಲ್ಲ ಇಲ್ಲಿ ಅಂತ ಇದು ಹೇಳ್ತಾ ಇದ್ದಾರೆ. ಏವಂ ಸಂಚಿತ್ಯ ಭಗವಾನ್ ಸ್ವರಾಜ್ಯೆ ಸ್ಥಾಪ್ಯೆ ಧರ್ಮಜಂ ನಂದಯಾಮ್ ಆಸಸ ಹೃದ ಸಾಧೂನಾಂ ವರ್ತ್ಮ ದರ್ಶಯನ್. ಭಗವಾನ್ ಶ್ರೀಕೃಷ್ಣನು ಹೀಗೆಯೇ ಮನಸ್ಸಿನಲ್ಲಿ ಯೋಚಿಸಿ ಪುಣ್ಯ ಮಾರ್ಗದಲ್ಲಿ ಆದರ್ಶಕರವಾದ ಆಡಳಿತ ಕ್ರಮವನ್ನು ತೋರಿಸುವುದಕ್ಕಾಗಿ ಯುಧಿಷ್ಠಿರ ಮಹಾರಾಜನನ್ನು ಜಗತ್ತಿನ ಸಾರ್ವಭೌಮ ಸ್ಥಾನದಲ್ಲಿ ಸ್ಥಾಪಿಸಿದನು. ಸೊ ಭಗವಂತನ ಯೋಜನೆಯಿಂದ ಈ ಮಹಾಭಾರತ ಯುದ್ಧ ಆಯಿತು. ಅದರಿಂದ ಯುಧಿಷ್ಠಿರ ಮಹಾರಾಜರು ಚಕ್ರವರ್ತಿ, ಸಂಪೂರ್ಣ ವಿಶ್ವಕ್ಕೆ ಅವರು ಇದನ್ನು ಅಧಿಕಾರ ಸ್ವೀಕರಿಸಿದರು. ಉತ್ತರಾಯಾಂ ಧೃತಃ ಪೂರ್ವೋರ್ವಂಶ ಸಾಧು ಅಭಿಮನ್ಯುನ ಸವೈ ದ್ರೌಣ್ಯಸ್ತ್ರ ಸಂಪೃಷ್ಟ ಪುನರ್ ಭಗವತಾಧೃತಃ. ಮಹಾವೀರನಾದ ಅಭಿಮನ್ಯುವಿನಿಂದ ಅವನ ಪತ್ನಿಯಾದ ಉತ್ತರೆಯ ಗರ್ಭದಲ್ಲಿ ಉತ್ಪನ್ನವಾದ ಪೂರ್ವವಂಶದ ಬೀಜರೂಪವಾದ ಭ್ರೂಣವು ದ್ರೋಣಪುತ್ರನಾದ ಅಶ್ವತ್ಥಾಮನಿಂದ ಸುಡಲ್ಪಟ್ಟಿದ್ದಿತು. ಆದರೆ ತದನಂತರ ಭ್ರೂಣವನ್ನು ಭಗವಾನ್ ಶ್ರೀಕೃಷ್ಣನು ಕಾಪಾಡಿದನು. ಭಾವಾರ್ಥ ಇದು ನಾನೇ ಓದ್ತೇನೆ. ಮಹಾವೀರ ಅಭಿಮನ್ಯುವಿನಿಂದ ಉತ್ತರೆಯಲ್ಲಿ ಆದ ಗರ್ಭವು ಭ್ರೂಣ ಸ್ಥಿತಿಯಲ್ಲಿದ್ದಾಗ ಅದನ್ನು ಅಶ್ವತ್ಥಾಮನು ಬ್ರಹ್ಮಾಸ್ತ್ರದಿಂದ ದಹಿಸಿದ್ದನು. ಆದರೆ ಭಗವಾನ್ ಕೃಷ್ಣನು ಆ ಗರ್ಭದೊಳಗೆ ಎರಡನೆಯ ಶರೀರವನ್ನು ನೀಡಿದ್ದನು. ಇದರಿಂದ ಕುರುವಂಶಜನು ಉಳಿದುಕೊಂಡನು. ಈ ಘಟನೆಯಿಂದ ನೇರವಾಗಿ ರುಜುವಾಗುವುದೇನೆಂದರೆ ಶರೀರ ಮತ್ತು ಆಧ್ಯಾತ್ಮಿಕ ಕಿಡಿಯಾದ ಜೀವಿಯು ಒಂದೇ ಅಲ್ಲ, ಬೇರೆ ಬೇರೆ ಎಂಬುದು. ಪುರುಷನ ವೀರ್ಯ ಸ್ಥಾಪನೆಯಿಂದ ಹೆಂಗಸು ಗರ್ಭಧಾರಣೆ ಮಾಡುವಾಗ ಜೀವಿಯು ಅದರಲ್ಲಿ ಆಶ್ರಯ ಪಡೆಯುತ್ತದೆ. ಆಗ ಪುರುಷನ ಮತ್ತು ಸ್ತ್ರೀಯ ಸ್ರಾವಗಳು ಬೆರೆತು ಒಂದು ಬಟಾಣಿಯ ಗಾತ್ರದ ದೇಹ ರಚನೆ ಆಗುತ್ತದೆ. ಅದು ನಿಧಾನವಾಗಿ ಬೆಳೆಯುತ್ತಾ ಒಂದು ಪೂರ್ಣ ಶರೀರವಾಗುತ್ತದೆ. ಆದರೆ ಬೆಳೆಯುತ್ತಿರುವ ಭ್ರೂಣವು ಹೇಗೆಯೇ ಆಗಲಿ ನಾಶವಾದರೆ ಆ ಜೀವಿಯು ಇನ್ನೊಂದು ಶರೀರದಲ್ಲಿ ಅಥವಾ ಇನ್ನೋರ್ವ ಹೆಂಗಸಿನ ಗರ್ಭದಲ್ಲಿ ಆಶ್ರಯ ಪಡೆಯಬೇಕಾಗುತ್ತದೆ. ಮಹಾರಾಜ ಪುರುವಿನ ಅಥವಾ ಪಾಂಡವರ ಅನುವಂಶಿಯಾಗಲು ಆಯ್ಕೆಗೊಂಡಿದ್ದ ಜೀವಿಯು ಸಾಮಾನ್ಯ ಜೀವಿಯಾಗಿ ಇರಲಿಲ್ಲ. ಭಗವಂತನ ಪರಮೇಚ್ಛೆಯಿಂದ ಆ ಜೀವಿಯು ಯುಧಿಷ್ಠಿರ ಮಹಾರಾಜನ ಉತ್ತರಾಧಿಕಾರಿಯಾಗುವ ಭಾಗ್ಯವನ್ನು ಹೊಂದಿದ್ದನು. ಆದುದರಿಂದ ಅಶ್ವತ್ಥಾಮನು ಪರೀಕ್ಷಿತ ರಾಜನಿದ್ದ ಭ್ರೂಣವನ್ನು ನಾಶಪಡಿಸಿದಾಗ ಭಗವಂತನು ತನ್ನ ಅಂತರಂಗ ಶಕ್ತಿಯಿಂದ ಉತ್ತರೆಯ ಗರ್ಭದಲ್ಲಿ ಜರಿಸಲಿರುವ ಮತ್ತು ಬಹಳ ಅಪಾಯ ಸ್ಥಿತಿಯಲ್ಲಿದ್ದ ಪರೀಕ್ಷಿತ ರಾಜನಿಗೆ ದರ್ಶನವನ್ನೀಯಲು ಆ ಗರ್ಭದೊಳಗೆ ಪ್ರವೇಶಿಸಿದನು. ಭಗವಂತನು ಆ ಗರ್ಭದೊಳಗಿದ್ದು ಮಗುವಿಗೆ ಉತ್ತೇಜನ ನೀಡಿದನು ಮತ್ತು ತನ್ನ ಸರ್ವವ್ಯಾಪಕ ಶಕ್ತಿಯಿಂದ ಪರೀಕ್ಷಿತನಿಗೆ ಹೊಸದಾದ ದೇಹದಲ್ಲಿ ಸಂಪೂರ್ಣ ರಕ್ಷಣೆಯನ್ನು ನೀಡಿದನು. ಅವನು ತನ್ನ ಸರ್ವವ್ಯಾಪಿ ಶಕ್ತಿಯಿಂದ ಉತ್ತರೆಯ ಮತ್ತು ಪಾಂಡವ ಕುಟುಂಬದ ಇತರರ ಒಳಗೂ ಹೊರಗೂ ಉಪಸ್ಥಿತನಾಗಿದ್ದನು.
ಸೊ ವಿದುರರಿಗೆ ಉದ್ದವರು ಈ ಘಟನೆ ಕೂಡ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಪರೀಕ್ಷಿತ್ ಮಹಾರಾಜರ ಜನನ. ಸೊ ಇಲ್ಲಿ ಪರೀಕ್ಷಿತ್ ಮಹಾರಾಜರಿಗೆ ಹೇಳ್ತಾರೆ, ಇದು ಆದದ್ದು ಇದು ಆ ಯಾವಾಗೂ ಎಲ್ಲೂ ಆಗಿಲ್ಲ ಈ ರೀತಿ. ಯಾಕಂದ್ರೆ ಅಶ್ವತ್ಥಾಮ ಅದು ಬಿಟ್ಟಾಗ ಪ್ರಯೋಗ ಮಾಡಿದಾಗ ಅದು ಬ್ರಹ್ಮಾಸ್ತ್ರ ಅವರ ದೇಹವನ್ನು ಅದು ಭಸ್ಮ ಮಾಡ್ಬಿಡ್ತು ಅಂತ ಹೇಳ್ತಾರೆ. ತಾಯಿಯ ಗರ್ಭದಲ್ಲಿ ಇದ್ದಾರೆ ಅವರು ಪರೀಕ್ಷಿತ್ ಮಹಾರಾಜರು. ಆದರೆ ಅವರು ಅಷ್ಟು ಸಹನೆ ಅವ್ರಿಗೆ ಹೇಳ್ತಾರೆ. ಆದ್ರೂ ಕೂಡ ತಾಯಿಯ ಗರ್ಭದಲ್ಲಿರುವಾಗ ಒಂದು ಮಗುವಾಗಿದ್ರು ಕೂಡ ಅವರು ಆ ರೀತಿ ಅವರ ದೇಹದ ಇದು ನಾಶ ಆಗುವಾಗ ಅವರು ಅದನ್ನು ಸಹಿಸ್ಕೊಂಡ್ರು ಅಂತಾನೆ ಹೇಳ್ತಾರೆ. ಹಾಗೆ ಅವರ ಬಗ್ಗೆ ಹೇಳೋದು, ಆ ರೀತಿ ವ್ಯಕ್ತಿ ಅವರು ತಾಯಿಯ ಗರ್ಭದಲ್ಲೇ ಅದನ್ನ ಅದು ಭಸ್ಮ ಆಗ್ತಾ ಇದೆ ದೇಹ. ಸೊ ಅದನ್ನ ತಡ್ಕೊಂಡವರು ಅವ್ರು ಮತ್ತೆ ಒಂದು ಕ್ಷಣದಲ್ಲಿ ಹೇಗೆ ಅವರು ಆ ಶಾಮಿಕ ಋಷಿ ಅಲ್ಲಿ ಹೋದಾಗ ಅಲ್ಲಿ ಅವರು ಆ ನೀರು ಕುಡ್ಲಿಲ್ಲ ಅವ್ರಿಗೆ, ಗೌರವಿಸ್ತಿಲ್ಲ. ಆಗ ಅವ್ರಿಗೆ ಆ ಸಹನೆ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಇದು ಅಸಾಧ್ಯ. ಮಗುವಾಗಿ ಇರುವಾಗ ಅವರು ಆ ರೀತಿಯ ಒಂದು ತಪಸ್ಶಕ್ತಿ ಇದೆ ಅವರಿಗೆ ಅಷ್ಟೊಂದು ನೋವನ್ನು ಅನುಭವಿಸೋ ಒಂದು ಶಕ್ತಿ ಇದೆ. ಆಗಿರುವಾಗ ಇಲ್ಲಿ ಹೇಗೆ ಸಾಧ್ಯ ಈ ತರ ಈಗ? ಅದು ಋಷಿ ಮುನಿಯವರ ಮೇಲೆ ಅವರು ಈ ರೀತಿ ಇದನ್ನು ಕಳ್ಕೊಂಡ್ಬಿಟ್ರು, ಅವರು ಸಹನೆಯನ್ನು ಕಳ್ಕೊಂಡ್ಬಿಟ್ರು ಅಂತ ಪ್ರಶ್ನೆ ಬರುತ್ತೆ. ಸೊ ಇದೆಲ್ಲ ಇದು ಭಗವಂತನ ಇಚ್ಛೆ, ಈ ಶುದ್ಧ ಭಕ್ತರ ಜೀವನ. ಸೊ ಅವ್ರದ್ದು ಸಂಪೂರ್ಣವಾಗಿ ಕೃಷ್ಣನ ಇಚ್ಛೆಯಂತೆ ನಡೆಯುತ್ತೆ ಅವರು. ಸೊ ನಮ್ಮ ಜೀವನ, ನಮ್ಮ ಹಿಂದಿನ ಕರ್ಮ, ಮಾಯೆ, ಭಗವಂತನ ಮಹಾಮಾಯೆ ಶಕ್ತಿ, 3 ಗುಣಗಳು. ಸೊ ಅದರ ಮೇಲೆ ಅದು ನಡೀತಾ ಇರುತ್ತೆ. ಒಂದು ಆಟದ ಬೊಂಬೆ ಇರೋ ರೀತಿ ನಮ್ಮ ಚಟುವಟಿಕೆಗಳು ನಡೀತಾ ಇರುತ್ತೆ. ಸೂತ್ರಗಾರ ಆಟ ಬೊಂಬೆಗಳನ್ನ ಆಟ ಆಡಿಸೋ ರೀತಿಯಲ್ಲಿ ಈ 3 ಗುಣಗಳ ಪ್ರಭಾವದಲ್ಲಿ. ಆದ್ರೆ ಶುದ್ಧ ಭಕ್ತರದು ಹಾಗಲ್ಲ. ಅಲ್ಲಿ ಯದುವಂಶರ ನಾಶ ಆಗೋ ಸನ್ನಿವೇಶ ಆಗ್ಬೋದು, ಇಲ್ಲಿ ಪರೀಕ್ಷಿತ್ ಮಹಾರಾಜರ ಜನ್ಮದ ಸನ್ನಿವೇಶ ಆಗ್ಬೋದು, ಎಲ್ಲವೂ ಕೂಡ ಕೃಷ್ಣನ ಅಂತರಂಗ ಶಕ್ತಿ. ಸೊ ಅದರಲ್ಲಿ ಆಗುವಂಥದ್ದು. ಸೊ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಇಲ್ಲಿ ಹೀಗೆ ಸಾಧ್ಯ ಇಲ್ಲಿ ಎಲ್ಲಾದ್ರೂ ಹೀಗೆ ಆಗಕ್ಕೆ ಡಾಕ್ಟರ್ಸ್ ಇದ್ದಾರೆ, ವೈದ್ಯರಿದ್ದಾರೆ, ಅವರು ನೋಡ್ತಾರೆ. ಪ್ರತಿ ತಿಂಗಳು, ಪ್ರತಿ 2 ತಿಂಗಳು 3 ತಿಂಗಳು ಈ ತರ ಟೆಸ್ಟಿಂಗ್ ಎಲ್ಲ ಹೋಗ್ತಾರೆ. ಸೊ ಗರ್ಭದಲ್ಲಿ ಮಗು ಇದ್ದಾಗ ಸೊ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅಕಸ್ಮಾತ್ ಆಮೇಲೆ ಅವ್ರು ಹೇಳ್ತಾರೆ, ಇಲ್ಲ ಮಗು ಒಳಗೆ ತಾಯಿಯ ಗರ್ಭದಲ್ಲಿ ಇನ್ನ ಜೀವ ಇಲ್ಲ, ಇನ್ನ ಅಲ್ಲಿಂದ ತೆಗಿಬೇಕು, ಇನ್ನೊಂದೇನೋ ಕಾರಣದಲ್ಲಿ ಕೆಲಸ ಇದ್ರೆ ಒಂದು ಮಾರ್ಗದಿಂದ ಹೊರಗೆ ಹಾಕ್ಬೇಕು ಆ ಮಗುನ, ಭ್ರೂಣವನ್ನು. ಸೊ ಒಂದು ರೀತಿಯಲ್ಲಿ ಹಾಗೆ ಇಲ್ಲಿ ಈ ದೇಹನೇ ನಾಶ ಆಗ್ಬಿಟ್ಟಿದೆ. ಇಲ್ಲಿ ಉತ್ತರೆ ಬಂದು ಕೃಷ್ಣನಿಗೆ ಹೇಳೋದು, ಪಾಹಿ ಮಾ ಪಾಹಿ. ಸೊ ಹೇಳ್ತಾರೆ, ನನ್ನ ಇದು ಜೀವ ಹೋದ್ರೆ ತೊಂದರೆ ಇಲ್ಲ, ಅದು ನನ್ನ ಮಗುವಿನ ಜೀವ ಹೋಗ್ಬಾರ್ದು. ಸೊ ಅಂತ ಹೇಳಿ ಅವರು ಆಕ್ಚುಲಿ ಇಲ್ಲಿ ಹೇಳಿರೋ ಪ್ರಕಾರ ಅವ್ರ ದೇಹ ಹೋಗ್ಬಿಟ್ಟಿದೆ, ಅಲ್ಲಿ ಆಗ್ಲಿ ನಾಶ ಆಗ್ಬಿಟ್ಟಿದೆ. ಆದರೂ ಕೂಡ ಪರೀಕ್ಷಿತ್ ಮಹಾರಾಜರು ಅವರಷ್ಟು ದೃಢತೆಯಿಂದ ಅವರು ಅದು ಸಹಿಸ್ಕೊಂಡಿದ್ದಾರೆ. ಹೇಳೋದು ಇಲ್ಲಿ ಭಗವಂತನು ಅವರ ಉತ್ತರೆಯ ಗರ್ಭದಲ್ಲಿ ಪ್ರವೇಶಿಸಿ ಪರೀಕ್ಷಿತ್ ಮಹಾರಾಜರಿಗೆ ಅವರ ದರ್ಶನವನ್ನು ಕೊಟ್ಟದ್ದು. ಸೊ ಹಾಗೆ ಪರೀಕ್ಷಿತ್ ಮಹಾರಾಜರು ಅವರು ತಾಯಿ ಗರ್ಭದಲ್ಲಿದ್ದಾಗಲೇ ಕೃಷ್ಣನ ದರ್ಶನವನ್ನು ಪಡೆದರು ಅವರು. ಸೊ ನಂತರವೇ ಹಾಗಾಗಿ ಅವರು ಹೊರಗೆ ಬಂದಾಗಲೂ ಕೂಡ ಅವರೆಲ್ಲರನ್ನು ಕೂಡ ನೋಡಿದ ನನ್ನ ವ್ಯಕ್ತಿ ಅದೇ ಇವರೇನಾ ಅಂತ ಪರೀಕ್ಷೆ ಮಾಡೋದು. ಪ್ರತಿಯೊಬ್ಬರನ್ನು ನೋಡಿದ್ರು ಅವರು ಒಂದು ಅನ್ವೇಷಣೆ, ಒಂದೇನೋ ಒಂದು ಇದು ಮಾಡೋ ಪರೀಕ್ಷೆ ಮಾಡೋ ರೀತಿಯಲ್ಲಿ ಅವರು ನೋಡ್ತಾ ಇರಂತೆ. ಅದಕ್ಕೆ ಅವನು ಪರೀಕ್ಷಿತ್ ಅಂತ ಹೆಸರಿಟ್ಟ. ಸೊ ಪರೀಕ್ಷಿತ್ ಮಹಾರಾಜು ಪಾಂಡವರ ವಂಶದಲ್ಲಿ ಮಹಾತ್ಮರು. ಸೊ ಅವರು ಭಗವಂತನ ಇಚ್ಛೆ, ಅವರು ರಾಜರಾಗಬೇಕು, ಅವರು ತನ್ನ ಪ್ರತಿನಿಧಿಯಾಗಿ, ಅವರು ರಾಜರ್ಷಿಯಾಗಿ ಅವರು ಕಾರ್ಯನಿರ್ವಹಣೆ ಮಾಡಬೇಕು ಅಂತ. ಸೊ ಅವ್ರಿಗೆ ಯಾರು ನಾಶ ಮಾಡಕ್ಕೆ ಆಗೋದಿಲ್ಲ ಹಾಗೆ. ಸೊ ಅದು ಕೂಡ ಇಲ್ಲಿ ಇವರು ಉದ್ದವರು ಸ್ಮರಿಸ್ತಾ ಇದ್ದಾರೆ. ಪರೀಕ್ಷಿತ್ ಮಹಾರಾಜರು ಮತ್ತೆ ಭಗವಂತನು ಅವರನ್ನು ಉತ್ತರೆಯ ಗರ್ಭದಲ್ಲೇ ಅವನ ರಕ್ಷಣೆ ಮಾಡೋದು. ಅಯಾಜಯಧರ್ಮ ಸುತಂ ಅಶ್ವಮೇಧ ಸ್ತ್ರಿಭಿರ್ ವಿಭೋ ಸೋಪ್ಯ ಕ್ಷ್ಮಾಂ ಅನುಜೈ ರಕ್ಷಾನ್ ರೇಮೇ ಕೃಷ್ಣಂ ಅನುವ್ರತಃ. ಪರಮಪ್ರಭು ಶ್ರೀಕೃಷ್ಣನು ಧರ್ಮಪುತ್ರನನ್ನು ಪ್ರೇರೇಪಿಸಿ 3 ಅಶ್ವಮೇಧ ಯಾಗಗಳನ್ನು ಮಾಡಿಸಿದನು ಮತ್ತು ಯುಧಿಷ್ಠಿರ ಮಹಾರಾಜನು ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನನ್ನು ನಿರಂತರವಾಗಿ ಅನುಸರಿಸುತ್ತಾ ತಮ್ಮಂದಿರ ಸಹಾಯದಿಂದ ಭೂಮಿಯನ್ನು ಪರಿಪಾಲನೆ ಮಾಡಿದನು ಮತ್ತು ಸುಖವನ್ನು ಅನುಭವಿಸಿದನು.
ಸೊ ಯುಧಿಷ್ಠಿರ ಮಹಾರಾಜರ ಕಾರ್ಯನಿರ್ವಹಣೆ, ಸೊ ಭಗವಂತನ ಪ್ರತಿನಿಧಿಯಾಗಿ ನರದೇವ, ರಾಜರ್ಷಿ, ಸೊ ಅವರು 3 ಅಶ್ವಮೇಧ ಯಜ್ಞ ಕೂಡ ಮಾಡಿದ್ರು ಅವರು. ಸೊ ಹೇಳ್ತಾರೆ ಇಂದ್ರ 100 ಅಶ್ವಮೇಧ ಯಜ್ಞ ಮಾಡಿರೋದು. ಅಂದ್ರೆ ಹೇಳ್ತಾರೆ ಯುಧಿಷ್ಠಿರ ಮಹಾರಾಜರು ಕೇವಲ 3 ಅಶ್ವಮೇಧ ಯಜ್ಞ ಮಾಡಿದ್ರು ಇಂದ್ರನ 100 ಯಜ್ಞಕ್ಕೆ ಸಮ ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಭಗವಂತನ ಶ್ರೀಕೃಷ್ಣನ ಶುದ್ಧ ಭಕ್ತರು. ಹಾಗೆ ಅವನ ರಕ್ಷಣೆಯಲ್ಲಿರೋದ್ರಿಂದ ಅವರು ಆ ರೀತಿಯ ಒಂದು ಕೀರ್ತಿ, ಆ ರೀತಿಯ ಒಂದು ವೈಭವ, ಆ ರೀತಿ ಇದನ್ನು ಪಡೆದರು. ಅವರೇನು 100 ಮಾಡುವ ಅಗತ್ಯ ಇಲ್ಲ, 3 ಮಾಡಿದ್ದು ಸಾಕು. 3 ಅಶ್ವಮೇಧ ಯಜ್ಞ, ಸೊ ಅದನ್ನು ಆಚರಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಭಗವಾನಪಿ ವಿಶ್ವಾತ್ಮ ಲೋಕವೇದ ಪಥಾನುಗ ಕಾಮಾನ್ ಶಿಷ್ಯವೇ ದ್ವಾರ್ವತ್ಯಾಂ ಅಸಕ್ತ ಸಾಂಖ್ಯಂ ಆಸ್ಥಿತಃ. ಒಟ್ಟೊಟ್ಟಿಗೆ ವಿಶ್ವಾತ್ಮನಾದ ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನು ದ್ವಾರಕಾ ನಗರದಲ್ಲಿ ಸಮಾಜದ ವೇದ ಸಂಪ್ರದಾಯಗಳಿಗೆ ಅನುಸಾರವಾಗಿ ಜೀವನ ಸುಖವನ್ನು ಅನುಭವಿಸಿದನು. ಅವನು ತತ್ವಜ್ಞಾನದ ಸಾಂಖ್ಯ ಪದ್ಧತಿಯಲ್ಲಿ ವಿವರಿಸುವಂತೆ ಜ್ಞಾನ ವೈರಾಗ್ಯಗಳಲ್ಲಿ ನೆಲೆಗೊಂಡವನಾಗಿ ಇದ್ದನು. ಯಾರಾದ್ರೂ ಓದ್ತೀರಾ? ಭಾವಾರ್ಥ ಓದಿ. ಹರೇ ಕೃಷ್ಣ ಪ್ರಭುಜಿ. ಓದ್ಬೋದಾ ಪ್ರಭುಜಿ? ಓದಿ ಮಾತಾಜಿ. ಭಾವಾರ್ಥ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಯುಧಿಷ್ಠಿರ ಮಹಾರಾಜನು ಲೋಕದ ಸಾರ್ವಭೌಮನಾಗಿದ್ದಾಗ ಭಗವಾನ್ ಕೃಷ್ಣನು ದ್ವಾರಕೆಯ ರಾಜನಾಗಿ ದ್ವಾರಕಾಧೀಶನೆಂದು ಪ್ರಸಿದ್ಧನಾಗಿದ್ದನು. ಇತರ ಸಾಮಂತ ರಾಜರಂತೆ ಅವನು ಯುಧಿಷ್ಠಿರನ ಆಳ್ವಿಕೆಗೆ ಅಧೀನನಾಗಿದ್ದನು. ಭಗವಾನ್ ಶ್ರೀಕೃಷ್ಣನು ವಿಶ್ವ ಸೃಷ್ಟಿಯ ಪರಮ ಸಾರ್ವಭೌಮನಾದರೂ ಭೂಮಿಯಲ್ಲಿದ್ದಾಗ ಅವನು ವೇದದ ಶಾಸನಗಳ ತತ್ವಗಳನ್ನು ಎಂದಿಗೂ ಉಲ್ಲಂಘಿಸಲಿಲ್ಲ. ಏಕೆಂದರೆ ಅವು ಮಾನವ ಜೀವನಕ್ಕೆ ಮಾರ್ಗದರ್ಶಿಯಾಗಿ ಇರತಕ್ಕವು. ಸಾಂಖ್ಯ ದರ್ಶನದ ಜ್ಞಾನ ಪದ್ಧತಿಯೇ ಆಧಾರವಾಗಿರುವ ವೇದ ತತ್ವಗಳಿಗೆ ಅನುಗುಣವಾಗಿ ನಿಯಂತ್ರಿತವಾದ ಮಾನವ ಜೀವನವು ಜೀವನಾವಶ್ಯಕತೆಗಳನ್ನು ಅನುಭವಿಸುವ ಸರಿಯಾದ ಮಾರ್ಗವಾಗಿದೆ. ಅಂತಹ ಜ್ಞಾನ, ವೈರಾಗ್ಯ ಸಂಪ್ರದಾಯಗಳಿಲ್ಲದ ಹೆಸರಿಗೆ ಮಾತ್ರವೆನಿಸುವ ಮಾನವ ನಾಗರಿಕತೆ ತಿನ್ನು, ಕುಡಿ, ಸಂತೋಷ ಪಡು, ಭೋಗಿಸು ಎನ್ನತಕ್ಕ ಪಶು ಜೀವನಕ್ಕಿಂತ ಹೆಚ್ಚಿನದೇನೂ ಅಲ್ಲ. ಶ್ರೀಕೃಷ್ಣನು ಮನಬಂದಂತೆ ಸ್ವೇಚ್ಛೆಯಾಗಿಯೇ ವರ್ತಿಸುತ್ತಿದ್ದನು. ಆದರೆ ಅವನು ತನ್ನದೇ ಉದಾಹರಣೆಯಿಂದ ಜ್ಞಾನ ವೈರಾಗ್ಯಗಳ ತತ್ವಗಳಿಗೆ ವಿರುದ್ಧವಾಗಿ ನಡೆಯಕೂಡದೆಂಬುದನ್ನು ಕಲಿಸಿರುತ್ತಾನೆ. ಸಾಂಖ್ಯ ದರ್ಶನದಲ್ಲಿ ವಿವರವಾಗಿ ಚರ್ಚಿಸಲಾದ ಜ್ಞಾನಾರ್ಜನೆ ಮತ್ತು ವೈರಾಗ್ಯಗಳೇ ಜೀವನದ ಪರಿಪೂರ್ಣತೆಯಾಗಿದೆ. ಜ್ಞಾನವೆಂದರೆ ಮಾನವ ಜೀವನದ ಗುರಿಯು ಭೌತಿಕ ಅಸ್ತಿತ್ವದ ಸಕಲ ಕ್ಲೇಶಗಳನ್ನು ಕೊನೆಗೊಳಿಸುವುದೇ ಆಗಿದೆ ಎಂದು ತಿಳಿಯುವುದು ಮತ್ತು ನಿಯಂತ್ರಿತ ರೀತಿಯಲ್ಲಿ ಶರೀರದ ಅವಶ್ಯಕತೆಗಳನ್ನು ಪೂರ್ಣಗೊಳಿಸುವುದರೊಂದಿಗೆ ಮನುಷ್ಯನು ಅಂತಹ ಪಶು ಜೀವನದಿಂದ ವಿರಕ್ತನಾಗಿರುವುದು ಎಂಬುದು. ದೈಹಿಕ ಅವಶ್ಯಕತೆಗಳನ್ನು ಈಡೇರಿಸುವುದೇ ಪಶು ಜೀವನವೆನಿಸುವುದು. ಚೇತನಾತ್ಮನ ಗುರಿಯನ್ನು ಸಾಧಿಸುವುದೇ ಮಾನವ ಜೀವನದ ಉದ್ದೇಶ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಭಗವಂತನು ಕೂಡ ಈ ರೀತಿ ವೈದಿಕ ಧರ್ಮವನ್ನು ಪಾಲನೆ ಮಾಡಿದ್ದು. ಸೊ ಸಾಂಖ್ಯ ದರ್ಶನದಲ್ಲಿ ವಿವರವಾಗಿ ಚರ್ಚಿಸಲಾದ ಜ್ಞಾನಾರ್ಜನೆ ಮತ್ತು ವೈರಾಗ್ಯಗಳೇ ಜೀವನದ ಪರಿಪೂರ್ಣತೆಯಾಗಿದೆ. ಜ್ಞಾನವೆಂದರೆ ಮಾನವ ಜೀವನದ ಗುರಿಯು ಭೌತಿಕ ಅಸ್ತಿತ್ವದ ಸಕಲ ಕ್ಲೇಶಗಳನ್ನು ಕೊನೆಗೊಳಿಸುವುದೇ ಆಗಿದೆ ಎಂದು ತಿಳಿಯುವುದು ಮತ್ತು ನಿಯಂತ್ರಿತ ರೀತಿಯಲ್ಲಿ ಶರೀರದ ಅವಶ್ಯಕತೆಗಳನ್ನು ಪೂರ್ಣಗೊಳಿಸುವುದರೊಂದಿಗೆ ಮನುಷ್ಯನು ಅಂತಹ ಪಶು ಜೀವನದಿಂದ ವಿರಕ್ತನಾಗಿರೋದೆಂಬುದು. ದೈಹಿಕ ಅವಶ್ಯಕತೆಗಳನ್ನು ಈಡೇರಿಸುವುದೇ ಪಶು ಜೀವನವೆನಿಸುವುದು. ಚೇತನಾತ್ಮದ ಗುರಿಯನ್ನು ಸಾಧಿಸುವುದೇ ಮಾನವ ಜೀವನದ ಉದ್ದೇಶ. ಭಗವಂತನು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿಗೆ ನೆಲೆಯಾಗಿರುವ ತನ್ನ ಅಲೌಕಿಕವಾದ ಶರೀರದಲ್ಲಿ ಅಲ್ಲಿ ಉಪಸ್ಥಿತನಾಗಿದ್ದನು. ತನ್ನ ವಾಡಿಕೆಯ ಸೌಮ್ಯ, ಮಧುರ, ಮಂದಹಾಸಗಳ ನೋಟವುಳ್ಳವನಾಗಿದ್ದನು. ಅಮೃತದಂತಹ ಮಾತುಗಳಿಂದ ಕೂಡಿ ಅತಿ ಪರಿಶುದ್ಧವಾದ ನಡತೆಯಿಂದ ಕೂಡಿದವನಾಗಿದ್ದನು.
ಹಿಂದಿನ ಶ್ಲೋಕದಲ್ಲಿ ಭಗವಾನ್ ಶ್ರೀಕೃಷ್ಣನು ಸಾಂಖ್ಯ ದರ್ಶನ ತತ್ವಗಳಲ್ಲಿ ನೆಲೆಸಿದವನೆಂದು, ಎಲ್ಲ ಬಗೆಯ ಜಡ ವಿಷಯಗಳಿಂದ ವಿರಕ್ತನು ಎಂದು ವರ್ಣಿಸಲಾಗಿದೆ. ಈ ಶ್ಲೋಕದಲ್ಲಿ ಅವನನ್ನು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿಗೆ ನೆಲೆಯಾದವನೆಂದು ವರ್ಣಿಸಲಾಗಿದೆ. ಇವೆರಡೂ ಸಂಗತಿಗಳು ಎಂದಿಗೂ ಪರಸ್ಪರ ವಿರುದ್ಧವಲ್ಲ. ಭಗವಾನ್ ಕೃಷ್ಣನು ಅಪರಾ ಪ್ರಕೃತಿಯ ವಿವಿಧತೆಗಳಿಂದ ದೂರವಿರುವವನು, ಆದರೆ ಆಧ್ಯಾತ್ಮ ಪ್ರಕೃತಿಯ ಅಥವಾ ಅಂತರಂಗ ಶಕ್ತಿಯ ಶಾಶ್ವತವಾದ ಸುಖಾನುಭವಿಯಾಗಿರುತ್ತಾನೆ. ಮಂದಬುದ್ಧಿಯವನು ಭಗವಂತನ ಅಂತರಂಗ ಶಕ್ತಿಯ ಮತ್ತು ಬಹಿರಂಗ ಶಕ್ತಿಯ ವ್ಯತ್ಯಾಸವನ್ನು ತಿಳಿಯಲಾರನು. ಭಗವದ್ಗೀತೆಯಲ್ಲಿ ಅಂತರಂಗ ಶಕ್ತಿಯನ್ನು ಪರಾಪ್ರಕೃತಿ ಎಂದು ವರ್ಣಿಸಲಾಗಿದೆ. ವಿಷ್ಣು ಪುರಾಣದಲ್ಲಿ ಕೂಡ ವಿಷ್ಣುವಿನ ಅಂತರಂಗ ಶಕ್ತಿಯನ್ನು ಪರಾಶಕ್ತಿ ಎಂದು ವಿವರಿಸಲಾಗಿದೆ. ಭಗವಂತನು ಪರಾಶಕ್ತಿಯ ಸಹವಾಸದಿಂದ ಎಂದೂ ದೂರವಿರಲಾರನು. ಈ ಪರಾಶಕ್ತಿಯನ್ನು ಮತ್ತು ಆಕೆಯ ಅಭಿವ್ಯಕ್ತ ರೂಪಗಳನ್ನು ಬ್ರಹ್ಮ ಸಂಹಿತೆಯಲ್ಲಿ ಆನಂದ ಚಿನ್ಮಯ ರಸ ಪ್ರತಿಭಾವಿತಾಭಿ ಎಂದು ವರ್ಣಿಸಲಾಗಿದೆ. ಭಗವಂತನು ನಿತ್ಯಾನಂದಮಯನು ಮತ್ತು ಅಂತಹ ದಿವ್ಯವಾದ ಆನಂದ ರಸದಲ್ಲಿ ಅರಿವುಳ್ಳವನು. ಅಪರಾಶಕ್ತಿಯ ವಿವಿಧತೆಯನ್ನು ನಿರಾಕರಿಸುವ ಹಾಗೆ ಆಧ್ಯಾತ್ಮಿಕ ಜಗತ್ತಿನಲ್ಲಿರುವ ನಿತ್ಯಾನಂದವನ್ನು ನಿರಾಕರಿಸುವ ಅವಶ್ಯವಿಲ್ಲ. ಆದುದರಿಂದ ಭಗವಂತನ ಸೌಮ್ಯತೆ, ಮುಗುಳ್ನಕೆ, ನಡತೆ ಮತ್ತು ಅವನಿಗೆ ಸಂಬಂಧಿಸುವ ಪ್ರತಿಯೊಂದು ಅಲೌಕಿಕವಾಗಿರುತ್ತದೆ. ಅಂತರಂಗ ಶಕ್ತಿಯ ಅಂತಹ ಅಭಿವ್ಯಕ್ತಿಗಳು ನೈಜವಾದುವು. ಅವುಗಳ ಭೌತಿಕದ ಛಾಯೆಯು ಕೇವಲ ತಾತ್ಕಾಲಿಕ ಪ್ರತಿನಿಧಿಯಾಗಿರುತ್ತದೆ. ಸರಿಯಾದ ತಿಳಿವಳಿಕೆಯಿಂದ ಪ್ರತಿಯೊಬ್ಬನು ಅದರಿಂದ ದೂರವಿರಬೇಕು. ಸೊ ಭಗವಂತನು ಬಹಿರಂಗ ಶಕ್ತಿ ಪ್ರಭಾವದಲ್ಲಿಲ್ಲ. ಇವತ್ತು ಅವನ ಅಂತರಂಗ ಶಕ್ತಿ ಜೊತೆಗಿರ್ತಾನೆ, ಅವನು ಆನಂದಿಸ್ತಾನೆ ಅವನು. ಸೊ ಭಗವಂತನ ಚಟುವಟಿಕೆಗಳು, ಗೋಪಿಕೆಯರ ಜೊತೆ ಚಟುವಟಿಕೆಗಳು, ಈಗ ಇಲ್ಲಿ ದ್ವಾರಕೆಯಲ್ಲಿ ರಾಣಿಯರ ಜೊತೆ ಚಟುವಟಿಕೆಗಳು, ಅದೆಲ್ಲವೂ ಕೂಡ ದಿವ್ಯವಾದ ಚಟುವಟಿಕೆಗಳು. ಸೊ ಅದರಲ್ಲಿ ಯಾವ ಒಂದು ಭೌತಿಕ ಕಲ್ಮಶ ಇಲ್ಲ ಅದರಲ್ಲಿ. ಇಮಂ ಲೋಕಮಯಮಂ ಚೈವ ರಮಯನ್ ಸುತರಾಂ ಯದೂನ್ ರೇಮೇ ಕ್ಷಣದಯ ದತ್ತ ಕ್ಷಣ ಸ್ತ್ರೀ ಕ್ಷಣ ಸೌಹೃದ. ಶ್ರೀಕೃಷ್ಣನು ಈ ಲೋಕದಲ್ಲಿ ಮತ್ತು ಬೇರೆ ಲೋಕಗಳಲ್ಲಿ, ಊರ್ಧ್ವ ಲೋಕಗಳಲ್ಲಿ, ಮುಖ್ಯವಾಗಿ ಯದುವಂಶದವರ ಒಡನಾಟದಲ್ಲಿ ತನ್ನ ಲೀಲೆಗಳ ಸುಖಾನುಭವವನ್ನು ಮಾಡಿದನು. ರಾತ್ರಿಯಲ್ಲಿ ವಿರಾಮವಿದ್ದಾಗ ಸ್ತ್ರೀಯರೊಡನೆ ಮಧುರ ಪ್ರೇಮದ ಸೌಹಾರ್ದವನ್ನು ಅನುಭವಿಸಿದನು. ಯಾರಾದ್ರೂ ಓದ್ತೀರಾ? ಓದಿ ಈ ಶ್ಲೋಕ. ಬಾಬಾ. ಭಗವಾನ್ ಕೃಷ್ಣನು ಈ ಲೋಕದಲ್ಲಿ ತನ್ನ ಪರಿಶುದ್ಧ ಭಕ್ತ ಜನರೊಂದಿಗೆ ಸುಖವನ್ನು ಅನುಭವಿಸಿದನು. ಅವನು ದೇವೋತ್ತಮ ಪುರುಷನಾಗಿ ಎಲ್ಲಾ ಭೌತಿಕ ಬಂಧನಗಳಿಗೆ ಮೀರಿದವನಾಗಿದ್ರೂ ಲೋಕದಲ್ಲಿ ತನ್ನ ಪರಿಶುದ್ಧ ಭಕ್ತರ ಬಗ್ಗೆ ಹೆಚ್ಚಿನ ಅನುರಾಗವನ್ನು ಪ್ರದರ್ಶಿಸಿರುತ್ತಾನೆ. ಹಾಗೆಯೇ ಸ್ವರ್ಗಲೋಕದಲ್ಲಿ ಇದ್ದುಕೊಂಡು ಲೌಕಿಕ ಚಟುವಟಿಕೆಗಳ ವ್ಯವಸ್ಥೆಯನ್ನು ಶಕ್ತಿಶಾಲಿ ನಿರ್ದೇಶಿತ ಪ್ರತಿನಿಧಿಗಳಂತಿರುವ ದೇವತೆಗಳಲ್ಲಿಯೂ ವಿಶೇಷವಾದ ಅನುರಾಗವನ್ನು ತೋರಿಸಿರುತ್ತಾನೆ. ತನ್ನ ಕೌಟುಂಬಿಕ ಸದಸ್ಯರಾದ ಯಾದವರಲ್ಲಿ ಅವನು ಹೆಚ್ಚಿನ ಪ್ರೀತಿಯನ್ನು ತೋರಿಸಿದ್ದಾನೆ. ಹಾಗೆಯೇ ರಾತ್ರಿ ವಿರಾಮದ ವೇಳೆ ತನ್ನನ್ನು ಸಂಧಿಸುವ ಅವಕಾಶವುಳ್ಳ ತನ್ನ 16,000 ಹೆಂಡಿರ ಬಗ್ಗೆಯೂ ವಿಶೇಷವಾದ ಪ್ರೀತಿಯನ್ನು ತೋರಿಸುತ್ತಾನೆ. ಭಗವಾನ್ ಕೃಷ್ಣನ ಈ ಎಲ್ಲಾ ಬಗೆಯ ಅನುರಾಗಗಳು ಅವನ ಅಂತರಂಗ ಶಕ್ತಿಯ ಆವಿರ್ಭಾವಗಳು. ಅವನ ಬಹಿರಂಗ ಶಕ್ತಿಯು ಅಂತರಂಗ ಶಕ್ತಿಯ ನೆರಳು ಮಾತ್ರ. ಸ್ಕಾಂದ ಪುರಾಣದ ಪ್ರಭಾಸ ಕಾಂಡದಲ್ಲಿ ಶಿವಗೌರಿಯರ ನಡುವೆ ಬಂದ ವಿಚಾರಗಳಲ್ಲಿ ಶ್ರೀಕೃಷ್ಣನ ಅಂತರಂಗ ಶಕ್ತಿಯ ಅಭಿವ್ಯಕ್ತಿಗಳ ಸಮರ್ಥನೆ ಇದೆ. ಶ್ರೀಕೃಷ್ಣನು ಅಲೌಕಿಕ ಅಂಶನಾದ ದಿವ್ಯವಾದ ಪರಮ ಆತ್ಮನಾಗಿ ಸಮಸ್ತ ಜೀವರ ಪೋಷಕನಾಗಿದ್ದರೂ 16,000 ಗೋಪಕನ್ಯೆಯರನ್ನು ಒಡನಾಡುತ್ತಿದ್ದುದು ಅಲ್ಲಿ ಉಲ್ಲೇಖವಾಗಿದೆ. ಆ 16,000 ಗೋಪಕನ್ಯೆಯರು ಭಗವಂತನ ಅಂತರಂಗ ಶಕ್ತಿಗಳ 16 ಬಗೆಗಳ ಪ್ರದರ್ಶನವಾಗಿವೆ. ಈ ಸಂಗತಿ ಭಾಗವತದ 10ಮ ಸ್ಕಂದದಲ್ಲಿ ವಿಸ್ತಾರವಾದ ವಿವರಣೆಯಿಂದ ನಿರೂಪಿತವಾಗಿದೆ. ಅಲ್ಲಿ ಹೇಳಿರುವುದೇನೆಂದರೆ, ಭಗವಾನ್ ಕೃಷ್ಣನು ಚಂದ್ರನ ಹಾಗಿರುತ್ತಾನೆ. ಅಂತರಂಗ ಶಕ್ತಿ ಸಂಪನ್ನರಾದ ಗೋಪಕನ್ಯೆಯರು ಆ ಚಂದ್ರನ ಸುತ್ತಲೂ ಇರತಕ್ಕ ನಕ್ಷತ್ರಗಳ ಹಾಗೆ ಎಂದು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಸೊ ಭಗವಂತನ ಅಂತರಂಗ ಚಟುವಟಿಕೆಗಳು ಇದೆಲ್ಲ ಭೌತಿಕ ಜಗತ್ತಿನ ಚಟುವಟಿಕೆಗಳಲ್ಲ. ಇದು ಕೃಷ್ಣ ರಾಣಿಯರ ಮಧ್ಯೆ ಮಾಧುರ್ಯ ರಸ. ಭಗವಂತನ ಭಕ್ತರು, ಶುದ್ಧ ಭಕ್ತರಿಗೆ ಒಂದಾನೊಂದು
ಈ 5 ರಸಗಳು. ಸೊ ಇದರಲ್ಲಿ ಎಲ್ಲ ಉನ್ನತವಾದ ಭಕ್ತರಿಗೆ ಭಗವಂತನು ಈ ರೀತಿಯ ಇದನ್ನು ಅವಕಾಶ ಕೊಡೋದು ಮಾಧುರ್ಯ ರಸ. ಸೊ ಅದರಲ್ಲಿ ಅವರು ಭಗವಂತನಿಗೆ ಆನಂದವನ್ನು ಕೊಡ್ತಾರೆ. ಸೊ ಭೌತಿಕ ಕಲ್ಮಶ ಇಲ್ಲ ಅದರಲ್ಲಿ, ಯಾವ ಭೌತಿಕ ಕಲ್ಮಶ ಕೂಡ ಇಲ್ಲ. ತಸ್ಯೈವಂ ರಮಮಾಣಸ್ಯ ಸಂವತ್ಸರಾ ಗಣಾನ್ ಬಹೂನ್ ಗೃಹಮೇಧೇಶು ಯೋಗೇಶು ವಿರಾಗ ಸಮಜಾಯತ. ಭಗವಾನ್ ಶ್ರೀಕೃಷ್ಣನು ಹೀಗೆ ಎಷ್ಟೋ ವರ್ಷಗಳ ಕಾಲ ಗೃಹಸ್ಥ ಜೀವನದಲ್ಲಿ ತತ್ಪರನಾಗಿದ್ದನು. ಆದರೆ ಕೊನೆಗೆ ನಶ್ವರವಾದ ಲೈಂಗಿಕ ಜೀವನದಿಂದ ಬೇರಾಗುವ ವೈರಾಗ್ಯವನ್ನು ಅವನಲ್ಲಿ ಪೂರ್ಣವಾಗಿ ಪ್ರಕಟವಾಯಿತು. ಭಗವಾನ್ ಕೃಷ್ಣನು ಯಾವುದೇ ಬಗೆಯ ಭೌತಿಕ ಲೈಂಗಿಕ ಜೀವನಕ್ಕೆ ಎಂದಿಗೂ ಅಂಟಿಕೊಳ್ಳದವನು. ಆದರೂ ವಿಶ್ವಕ್ಕೆ ಮಾರ್ಗದರ್ಶನ ಬೋಧಕನಾಗಿ ಎಷ್ಟೋ ವರ್ಷಗಳ ಕಾಲ ಅವನು ಗೃಹಸ್ಥನಾಗಿ ಉಳಿದನು. ಇದು ಒಬ್ಬ ವ್ಯಕ್ತಿ ಗೃಹಸ್ಥ ಜೀವನವನ್ನು ಹೇಗೆ ನಡೆಸಬೇಕೆಂಬುದನ್ನು ಇತರರಿಗೆ ಕಲಿಸುವುದಕ್ಕಾಗಿಯೇ ಆಗಿತ್ತು. ಈ ಶ್ಲೋಕದಲ್ಲಿ ಬಂದಿರುವ ಸಮಜಾಯತ ಎಂಬುದನ್ನು ಪೂರ್ಣ ವ್ಯಕ್ತ ಎಂದು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ವಿವರಿಸುತ್ತಾರೆ. ಭಗವಾನ್ ಕೃಷ್ಣನು ಈ ಜಗತ್ತಿನಲ್ಲಿದ್ದಾಗ ತನ್ನ ಎಲ್ಲ ಕಾರ್ಯಗಳಲ್ಲಿಯೂ ವಿರಕ್ತಿಯನ್ನು ಪ್ರಕಟಿಸಿರುತ್ತಾನೆ. ಒಬ್ಬನು ತನ್ನ ಜೀವಮಾನ ದಿನಗಳೆಲ್ಲವನ್ನು ಗೃಹಸ್ಥ ಜೀವನಕ್ಕೆ ಗಂಟಿಕೊಂಡು ಇರಬಾರದೆಂಬ ಉದಾಹರಣೆಯನ್ನು ತನ್ನ ಬದುಕಿನಿಂದಲೇ ತೋರಿಸುವ ಉದ್ದೇಶ ಶ್ರೀಕೃಷ್ಣನಿಗೆ ಇದ್ದುದು ಪರಿಪೂರ್ಣವಾಗಿ ವ್ಯಕ್ತವಾಗಿದೆ. ಒಬ್ಬನು ಸ್ವಾಭಾವಿಕವಾಗಿಯೇ ವಿರಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಶ್ರೀಕೃಷ್ಣನ ಗೃಹಸ್ಥ ಜೀವನದಲ್ಲಿ ವಿರಕ್ತಿಯು ಅವನ ನಿತ್ಯ ಸಂಗಾತಿಗಳಾದ ಅಲೌಕಿಕ ಗೋಪಕನ್ಯೆಯರಿಂದ ವಿರಕ್ತಿಯನ್ನು ಸೂಚಿಸುವುದಿಲ್ಲ. ಆದರೆ ಭಗವಾನ್ ಕೃಷ್ಣನು ಭೌತಿಕ ಪ್ರಕೃತಿಯ ತ್ರಿಗುಣಗಳ ಕಡೆಗೆ ಇದ್ದ ಅನುರಾಗವೆನಿಸುವುದನ್ನು ಕೊನೆಗೊಳಿಸಲು ಬಯಸಿದ್ದನು. ಬ್ರಹ್ಮ ಸಂಹಿತೆಯಲ್ಲಿ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವೆ ಮಾನಂ ಎಂದು ವಿವರಿಸಿರುವಂತೆ ಅವನು ರುಕ್ಮಿಣಿ ಮತ್ತು ಇತರ ಭಾಗ್ಯ ದೇವಿಯರಾದ ತನ್ನ ಅಲೌಕಿಕ ಸಂಗಾತಿಗಳ ಸೇವೆಯಿಂದ ಎಂದೂ ವಿರಕ್ತನಾಗಲಾರನು. ಸೊ ಭೌತಿಕವಾಗಿ ಈ ರೀತಿ ಅವರು ಬೇರೆ ಆಗುವ ರೀತಿಯಲ್ಲಿ ಭಗವಂತನು ತನ್ನ ಧಾಮಕ್ಕೆ ಹೋಗುವ ರೀತಿ, ಸೊ ಭಗವಾನ ರಾಣಿಯರನ್ನು ಯಾರೋ ಅವ್ರನ್ನ ಅಪಹರಿಸಿದ ಹಾಗೆ, ಸೊ ಇದೆಲ್ಲ ನಡೆಯಿತು. ಇದು ಯದುವಂಶದ ನಾಶ ಆಗೋದು ಇದೆಲ್ಲ. ಆದರೆ ಯಾವತ್ತೂ ಕೂಡ ಅವರು ಭಗವಂತನಿಂದ ದೂರ ಆಗಕ್ಕೆ ಸಾಧ್ಯ ಇಲ್ಲ. ಅವರು ಭಗವಂತನ ಅಂತರಂಗ ಶಕ್ತಿ ವಿಸ್ತರಣೆಗಳು, ಸೊ ಅದು ಸಾಧ್ಯವಿಲ್ಲ. ಅದು ಭಗವಂತನ ನಿತ್ಯ ಸೇವೆಯಲ್ಲಿ ಅವರು ತೊಡಗಿದ್ದಾರೆ. ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವೆ ಮಾನ. ಸೊ ಆದರೆ ಭೌತಿಕ ಜಗತ್ತಿಗೆ ಈ ರೀತಿ ಭಗವಂತನು ತೋರಿಸೋದು ಅವನ ಅಂತ್ಯಲೀಲೆಗಳು, ಅವನ ಎಲ್ಲ ಯದುವಂಶದ ನಾಶ ಆಗುವ ರೀತಿ, ಮತ್ತೆ ಅವನ ರಾಣಿಯರು ಕೂಡ ಅವರನ್ನು ಯಾರು ಅಪಹರಿಸುವ ರೀತಿ, ಇದೆಲ್ಲ ನಡೆಯುತ್ತೆ. ಇದು ದೈವಾಧೀನೇಶು ಕಾಮೇಶು ದೈವಾಧೀನ ಸ್ವಯಂ ಪುಮಾನ್ ಕೋ ವಿಶ್ರಂಭೇತ ಯೋಗೇನ ಯೋಗೇಶ್ವರಂ ಅನುವ್ರತಃ. ಬದುಕಿರುವ ಪ್ರತಿಯೊಬ್ಬ ಜೀವಿಯು ಪ್ರಕೃತಿಗೆ ಮೀರಿದ ಶಕ್ತಿಯಿಂದ ನಿಯಂತ್ರಣಗೊಳ್ಳುತ್ತಾನೆ ಮತ್ತು ಹೀಗೆ ಅವನ ಇಂದ್ರಿಯ ಸುಖಭೋಗವು ಅದೇ ಶಕ್ತಿಯ ನಿಯಂತ್ರಣದಲ್ಲಿರುತ್ತದೆ. ಆದುದರಿಂದ ಭಗವಂತನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವ ಮೂಲಕ ಭಕ್ತನಾದವನು ಮಾತ್ರ ಭಗವಾನ್ ಕೃಷ್ಣ ಅಲೌಕಿಕವಾದ ಇಂದ್ರಿಯ ಚಟುವಟಿಕೆಗಳಲ್ಲಿ ವಿಶ್ವಾಸವನ್ನು ಇಡಬಹುದು. ಇತರ ಯಾರೊಬ್ಬನಿಂದಲೂ ಅದು ಸಾಧ್ಯವಿಲ್ಲ. ಇನ್ನೊಬ್ರು ಓದಿ ಭಾವಾರ್ಥ ಯಾರು ಓದ್ತೀರಾ? ಇನ್ನೊಬ್ರು. ಹರೇ ಕೃಷ್ಣ ಪ್ರಭುಜಿ, ಓದ್ಲ ಪ್ರಭುಜಿ. ಓದಿ ಮಾತಾಜಿ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಭಗವಂತನ ದಿವ್ಯವಾದ ಜನ್ಮವನ್ನು ಚಟುವಟಿಕೆಗಳನ್ನು ಯಾವನೊಬ್ಬನು ಅರ್ಥ ಮಾಡಿಕೊಳ್ಳಲಾರನು. ಅದೇ ಸತ್ಯಾಂಶವನ್ನಿಲ್ಲಿ ದೃಢೀಪಡಿಸಲಾಗಿದೆ. ಭಗವಂತನ ಭಕ್ತಿಪೂರ್ಣ ಸೇವೆಯಿಂದ ಜ್ಞಾನ ಪ್ರಕಾಶ ಪಡೆದವನು ಮಾತ್ರ ಭಗವಂತನ ಚಟುವಟಿಕೆಗಳಿಗೂ ಅಲೌಕಿಕ ಶಕ್ತಿಯಿಂದ ನಿಯಂತ್ರಣಗೊಂಡ ಇತರರ ಚಟುವಟಿಕೆಗಳಿಗೂ ಇರತಕ್ಕ ವ್ಯತ್ಯಾಸವನ್ನು ತಿಳಿದುಕೊಳ್ಳಬಲ್ಲನು. ಭೌತಿಕ ವಿಶ್ವದ ವ್ಯಾಪ್ತಿಗೆ ಒಳಪಡುವಂತಹ ಎಲ್ಲ ಪ್ರಾಣಿಗಳ, ಮನುಷ್ಯರ ಮತ್ತು ದೇವತೆಗಳ ಇಂದ್ರಿಯ ಸುಖವು ಪ್ರಕೃತಿ ಅಥವಾ ದೈವಿ ಮಾಯೆ ಎಂಬ ದೈವ ಶಕ್ತಿಯಿಂದ ನಿಯಂತ್ರಿತವಾಗಿರುತ್ತದೆ. ಇಂದ್ರಿಯ ಸುಖವನ್ನು ಪಡೆಯುವಲ್ಲಿ ಯಾವನೊಬ್ಬನು ಸ್ವತಂತ್ರನಲ್ಲ ಮತ್ತು ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬನು ಇಂದ್ರಿಯ ಸುಖಾಪೇಕ್ಷಿಯಾಗಿರುತ್ತಾನೆ. ದೈವ ಶಕ್ತಿಗೆ ಅಧೀನರಾಗಿರುವ ಮನುಷ್ಯರು ಇಂದ್ರಿಯ ಸುಖದ ವಿಷಯದಲ್ಲಿ ಭಗವಾನ್ ಶ್ರೀಕೃಷ್ಣನು ತನಗಿಂತ ಬೇರೆ ಯಾರೊಬ್ಬರ ನಿಯಂತ್ರಣದಲ್ಲಿಯೂ ಇರುವುದಿಲ್ಲವೆಂಬುದನ್ನು ನಂಬಲಾರರು. ಶ್ರೀಕೃಷ್ಣನ ಇಂದ್ರಿಯಗಳು ಅಲೌಕಿಕವೆಂಬುದನ್ನು ಅವರು ತಿಳಿಯಲಾರರು. ಬ್ರಹ್ಮ ಸಂಹಿತೆಯಲ್ಲಿ ಭಗವಂತನ ಇಂದ್ರಿಯಗಳು ಸರ್ವಶಕ್ತವೆಂದು ವರ್ಣಿತವಾಗಿವೆ.
ಅಂದರೆ ಕೃಷ್ಣನು ತನ್ನ ಯಾವುದೇ ಒಂದು ಇಂದ್ರಿಯದಿಂದ ಇತರ ಇಂದ್ರಿಯಗಳ ಕೆಲಸವನ್ನು ಮಾಡಬಲ್ಲನು. ಪರಿಮಿತಿಗೆ ಒಳಗಾದ ಇಂದ್ರಿಯಗಳುಳ್ಳ ಮನುಷ್ಯನಿಗೆ ಭಗವಂತನು ತನ್ನ ಅಲೌಕಿಕ ಶ್ರವಣ ಶಕ್ತಿಯಿಂದ ಉಣ್ಣಬಲ್ಲನೆಂಬುದು ಕೇವಲ ನೋಡುವುದರಿಂದಲೇ ಲೈಂಗಿಕ ಕ್ರಿಯೆಯನ್ನು ಈಡೇರಿಸಬಲ್ಲವನೆಂಬುದೂ ನಂಬಿಕೆಗೆ ಬರಲಾರದು. ನಿಯಂತ್ರಿತ ಜೀವಿಯಾದ ಮನುಷ್ಯನು ತನ್ನ ಬದುಕಿನಲ್ಲಿ ಅಂತಹ ಇಂದ್ರಿಯ ಚಟುವಟಿಕೆಗಳ ಕನಸನ್ನು ಕೂಡ ಕಾಣಲಾರನು. ಆದರೆ ಕೇವಲ ಭಕ್ತಿ ಯೋಗದ ಚಟುವಟಿಕೆಗಳಿಂದ ಭಗವಾನ್ ಕೃಷ್ಣನು ಮತ್ತು ಅವನ ಕಾರ್ಯಗಳು ಯಾವಾಗಲೂ ಅಲೌಕಿಕವೆಂದು ಅವನು ತಿಳಿದುಕೊಳ್ಳಬಲ್ಲನು. ಕೃಷ್ಣನು ಭಗವದ್ಗೀತೆಯಲ್ಲಿ 18.55 ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ, ಪರಿಶುದ್ಧವಾಗಿ ಕೃಷ್ಣನ ಭಕ್ತನಲ್ಲದವನು ಆತನ ಚಟುವಟಿಕೆಗಳ ಒಂದು ಅಂಶವನ್ನು ಕೂಡ ತಿಳಿಯಲಾರನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪುರ್ಯಾಂ ಕದಾಚಿತ್ ಕ್ರೀಡದ್ಭಿರ್ಯದು ಭೋಜಕುಮಾರಕೈ ಕೋಪಿತಾ ಮುನಯ ಶೇಪುರ್ ಭಗವನ್ ಮತ ಕೋವಿದಾಹ. ಒಂದಾನೊಂದು ಕಾಲದಲ್ಲಿ ಯದು ಮತ್ತು ಭೋಜವಂಶಗಳ ರಾಜಕುಮಾರರು ತಮ್ಮ ಆಟದ ಚಟುವಟಿಕೆಗಳಿಂದ ಮಹಾಮುನಿಗಳಿಗೆ ಕೋಪ ಬರುವಂತೆ ಮಾಡಿದರು. ಕುಪಿತರಾದ ಮುನಿಗಳು ಭಗವಾನ್ ಕೃಷ್ಣ ಇಚ್ಛೆಗೆ ಅನುಗುಣವಾಗಿ ಅವರಿಗೆ ಶಾಪ ಕೊಟ್ಟರು. ಯದು ಮತ್ತು ಭೋಜವಂಶದ ಸಂತತಿಯ ರಾಜಕುಮಾರರ ಪಾತ್ರವನ್ನು ವಹಿಸಿದವರು ಭಗವಾನ್ ಕೃಷ್ಣನ ಅನುಚರರು. ಅವರು ಸಾಮಾನ್ಯ ಜೀವಿಗಳಲ್ಲ. ಅವರು ಸಂತ ಪುರುಷರಿಗೆ ಅಥವಾ ಋಷಿಗೆ ದ್ರೋಹ ಮಾಡುವುದು ಸಾಧ್ಯವಿಲ್ಲ. ಹಾಗೆಯೇ ಶ್ರೀಕೃಷ್ಣನ ನಿರ್ಮಲ ಭಕ್ತರಾದ ಋಷಿಗಳು ಪವಿತ್ರವಾದ ಯದು ಮತ್ತು ಭೋಜವಂಶಗಳಲ್ಲಿ ಜನಿಸಿ ಬಂದ ರಾಜಕುಮಾರರ ಆಟದ ಚಟುವಟಿಕೆಗಳಿಂದ ಕೋಪಗೊಳ್ಳುವುದು ಸಾಧ್ಯವಿಲ್ಲದ ಸಂಗತಿ. ಏಕೆಂದರೆ ಭಗವಾನ್ ಕೃಷ್ಣನು ಅದೇ ರಾಜಸಂತತಿಯವನಾಗಿ ಕಾಣಿಸಿಕೊಂಡನು. ಋಷಿಗಳು ಆ ರಾಜಕುಮಾರರನ್ನು ಶಪಿಸುವುದು ಶ್ರೀಕೃಷ್ಣನ ಕೋಪದ ಇನ್ನೊಂದು ದಿವ್ಯ ಲೀಲೆಯಾಗಿರುತ್ತದೆ. ಭಗವಾನ್ ಶ್ರೀಕೃಷ್ಣನ ಸಂತತಿಯವರೇ ಆದರೂ ಯಾವ ಭೌತಿಕ ಪ್ರಕೃತಿಯ ಕೃತ್ಯದಿಂದಲೂ ನಾಶಗೊಳ್ಳಲು ಸಾಧ್ಯವಿಲ್ಲದವರೇ ಆದರೂ ಭಗವಂತನ ಮಹಾಭಕ್ತರ ಕೋಪಕ್ಕೆ ಗುರಿಯಾಗಬಲ್ಲರೆಂದು ಎಲ್ಲರಿಗೂ ಗೊತ್ತುಪಡಿಸುವುದಕ್ಕಾಗಿಯೇ ಈ ಶಾಪವಿರುತ್ತದೆ. ಆದುದರಿಂದ ಭಗವದ್ ಭಕ್ತನ ಪಾದಗಳಿಗೆ ಅಪರಾಧವಾಗದ ಹಾಗೆ ಪ್ರತಿಯೊಬ್ಬನು ಎಚ್ಚರವನ್ನು ಅವಧಾನವನ್ನು ವಹಿಸಬೇಕು. ಸೊ ಬಹಳ ಚೆನ್ನಾಗಿ ಶಿಲ ಪ್ರಭುಪಾದ ಭಾವಾರ್ಥ. ಸೊ ನಮಗೆ ಇದು ಎಚ್ಚರಿಕೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅಂದ್ರೆ ಒಂದು ಕಡೆ ಅಲ್ಲಿ ರಾಜಕುಮಾರರು, ಯದುವಂಶದ ರಾಜಕುಮಾರರು ಅವರು ಆ ರೀತಿ ಅಗೌರವ ಮಾಡೋದು ಋಷಿ ಮುನಿಗಳಿಗೆ, ಅದು ಅಸಾಧ್ಯ. ಇನ್ನೊಂದು ಕಡೆ ಆ ಋಷಿ ಮುನಿಗಳು ಇವರಿಗೆ ಶಪಿಸುವುದು, ಅದು ಕೂಡ ಅಸಾಧ್ಯ. ಸೊ ಇದು ಆಗ್ತಾ ಇದೆ ಅಂದ್ರೆ ಭಗವಂತನ ಇಚ್ಛೆಯಿಂದ ಆಯ್ತು. ಇದರಿಂದ ನಮಗೆ ಪಾಠ ಏನು ಅಂದ್ರೆ, ಸೊ ಇಲ್ಲಿ ಭಗವಂತನ ಮಹಾಭಕ್ತರ ಕೋಪಕ್ಕೆ ಗುರಿಯಾಗಬಲ್ಲರೆಂದು ಎಲ್ಲರಿಗೂ ಗೊತ್ತುಪಡಿಸುವುದಕ್ಕಾಗಿ ಈ ಶಾಪ ಬರುತ್ತೆ. ಸೊ ಯಾರು ಕೂಡ ಅಂತ ಒಂದು ಪ್ರಬಲವಾದ ವ್ಯಕ್ತಿಗಳು ಕೂಡ ಅವರು ಈ ರೀತಿ ಭಗವಂತನ ಮಹಾಭಕ್ತರ ಕೋಪಕ್ಕೆ ಅವ್ರು ಅಪರಾಧ ಮಾಡಿದ್ರೆ ಅವ್ರು ನಾಶ ಆಗ್ತಾರೆ ಅನ್ನೋ ತೋರಿಸೋದಕ್ಕೆ ಆ ರೀತಿ ಇದು ಅಂತ ಒಂದು ಇದು ಅಷ್ಟೇ. ಇಲ್ಲ ಅಂದ್ರೆ ಅವರು ಆ ತರ ಅವರು ಮಾಡಕ್ಕೆ ಅಸಾಧ್ಯ. ಅವ್ರು ಮಾಡೋದಿಲ್ಲ. ಅವರು ಭಗವಂತನ ಇಚ್ಛೆಯಿಂದ ಆ ತರ ಆಯ್ತು ಅಷ್ಟೇ. ಕೃಷ್ಣ ಇಚ್ಛೆಯಿಂದ ಪ್ರೇರೇಪಿತರಾಗಿ ನಮಗೆ ಒಂದು ಪಾಠವಾಗಿ ಇದು ಆಯ್ತು ಅಷ್ಟೇ. ಇಲ್ಲ ಅಂದ್ರೆ ಇಲ್ಲಿ ಇನ್ನೇನು ಕಾರಣ ಇಲ್ಲ. ಇಲ್ಲಿ ಅವರ ಗರ್ವ, ಅವರ ರಜೋಗುಣ, ಈಗ ನಮ್ಮ ಚಟುವಟಿಕೆ ಆದಾಗ ನಮ್ಮ ರಜೋಗುಣ, ನಮ್ಮ ತಮೋಗುಣ, ಸೊ ನಾವು ಇದು ಕಾರಣ ಇದೆ. ಹಾಗೆ ಇಲ್ಲಿ ಇವರ ಋಷಿ ಮುನಿಗಳ ವ್ಯವಹಾರವೋ ಇಲ್ಲಾಂದ್ರೆ ಯದು ರಾಜಕುಮಾರ ವ್ಯವಹಾರವೋ ಅವರದು ಅಲ್ಲಿ ರಜೋಗುಣ ತಮೋಗುಣದ ಪ್ರಭಾವವಿಲ್ಲ. ಅವರೆಲ್ಲರೂ ಕೂಡ ಶುದ್ಧ ಸತ್ವದಲ್ಲೇ ಇರೋರು. ಕೃಷ್ಣಕ್ಕೆ ಇಚ್ಛೆ ಹಾಗೆ ಕೃಷ್ಣ ಅಂತರಂಗ ಶಕ್ತಿಯಿಂದ ಅವರು ಈ ರೀತಿ ನಮಗೆ ಕಾಣಿಸೋ ಹಾಗೆ ರಜೋಗುಣ ತಮೋಗುಣ ಇಲ್ಲ. ಅವರಿಗೆ ರಜೋಗುಣ ತಮೋಗುಣ ಇಲ್ಲ ಅವರಿಗೆ. ತಥಾ ಕತಿಪಯೇರ್ಮಾಸೇರ್ ವೃಷ್ಣಿ ಭೋಜಾಂದ ಕಾದಯಃ ಯಯು ಪ್ರಭಾಸಂ ಸಂಹೃಷ್ಟ ರಥೈರ್ದೇವ ವಿಮೋಹಿತ. ಕೆಲವು ತಿಂಗಳುಗಳು ಕಳೆದವು. ಆಗ ದೇವತೆಗಳ ಅವತಾರಿಗಳಾದ ಮತ್ತು ವೃಷ್ಣಿ ಭೋಜ ಅಂಧಕ ವಂಶಜರು ಆದವರು ಶ್ರೀಕೃಷ್ಣನಿಂದ ವಿಮೋಹಿತರಾಗಿ ಪ್ರಭಾಸ ಕ್ಷೇತ್ರಕ್ಕೆ ಹೋದರು. ಆದರೆ ಶ್ರೀಕೃಷ್ಣನಲ್ಲಿ ನಿರಂತರ ಭಕ್ತಿಯುಳ್ಳವರು ಅಲ್ಲಿಗೆ ಹೊರಡಲಿಲ್ಲ. ಅವರು ದ್ವಾರಕೆಯಲ್ಲೇ ಉಳಿದರು. ಅವರೆಲ್ಲರೂ ಅಲ್ಲಿಗೆ ತಲುಪಿದ ಮೇಲೆ ಅಲ್ಲಿ ಸ್ನಾನ ಮಾಡಿದರು. ಆ ಪುಣ್ಯಕ್ಷೇತ್ರದ ತೀರ್ಥ ಜಲದಿಂದ ತಮ್ಮ ಪಿತೃಗಳಿಗೂ ದೇವತೆಗಳಿಗೂ ಮಹರ್ಷಿಗಳಿಗೂ ತರ್ಪಣವನ್ನು ಕೊಟ್ಟು ಅವರನ್ನು ತೃಪ್ತಿಪಡಿಸಿದರು. ರಾಜೋಚಿತ ದಾನವಾಗಿ ಬ್ರಾಹ್ಮಣರಿಗೆ ಗೋವುಗಳನ್ನು ದಾನ ಮಾಡಿದರು. ಸೊ ಅವರು ಪ್ರಭಾಸ ಕ್ಷೇತ್ರಕ್ಕೆ ಹೋದಾಗ ಕೂಡ ಅವರು ಎಲ್ಲ ಆಚರಣೆಗಳು ಮಾಡಿದ್ರು. ಆ ತೀರ್ಥ ಕ್ಷೇತ್ರದಲ್ಲಿ ಏನ್ ಮಾಡ್ಬೇಕು, ಆ ಕಾರ್ಯಕಲಾಪ ಚಟುವಟಿಕೆಗಳು, ಅದನ್ನ ತುಂಬಾ ಇದಾಗಿ ಅವರು ಗೌರವದಿಂದ ಮಾಡಿದ್ರು ಅಂತಾನೆ ಹೇಳ್ತಾ ಇದ್ದಾರೆ.
ಮತ್ತೆ ಶಿಲ ಪ್ರಭುಪಾದರಲ್ಲಿ ನಿತ್ಯ ಸಿದ್ಧರು, ಸಾಧನ ಸಿದ್ಧರು ಅಂತ 2 ವರ್ಗಗಳು ಹೇಳ್ತಾ ಇರೋದು. ಸೊ ಕೃಷ್ಣನು ಅವತರಿಸಿದಾಗ ಬಹಳ ಜನ ಭಕ್ತರು ನಿತ್ಯ ಸಿದ್ಧರು, ಭಗವಂತನ ಧಾಮದಿಂದನೇ ಅವರು ಅವತರಿಸಿದ್ದು ಭಗವಂತನೊಟ್ಟಿಗೆ. ಕೆಲವರು ಈ ಭೌತಿಕ ಜಗತ್ತಿನಲ್ಲಿ ಉನ್ನತ ವ್ಯಕ್ತಿಗಳಾದ ದೇವತೆಗಳು, ಇಲ್ಲಾಂದ್ರೆ ಇನ್ನ ಋಷಿಮುನಿಗಳು, ಅವರು ಸಾಧನ ಸಿದ್ಧರಾಗೋ ಅವರು ಸೇರೋದು. ಸೊ ಆ ರೀತಿ ಇಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ ಇಲ್ಲಿ. ಇದು ಚೆನ್ನಾಗಿದೆ ಭಾವಾರ್ಥ. ಸೊ ಓದಿ, ಯಾರಾದ್ರೂ ಓದಿ. ಹರೇ ಕೃಷ್ಣ ಪ್ರಭುಜಿ. ಓದಿ ಪ್ರಭು. ಭಗವದ್ ಭಕ್ತರಲ್ಲಿ ಅನೇಕ ವರ್ಗಗಳಿವೆ. ಅವುಗಳಲ್ಲಿ ಮುಖ್ಯವಾದ ವರ್ಗಗಳು ನಿತ್ಯ ಸಿದ್ಧರು ಮತ್ತು ಸಾಧನ ಸಿದ್ಧರು. ನಿತ್ಯ ಸಿದ್ಧ ಭಕ್ತರು ಭಗವಂತನ ಧರ್ಮ ಪ್ರಚಾರ ಕಾರ್ಯದ ಪಾಲನೆಗಾಗಿ ಭೌತ ಜಗತ್ತಿಗೆ ಒಮ್ಮೊಮ್ಮೆ ಬರುವವರಾದರೂ ಭೌತಿಕ ಪರಿಸರದ ವಲಯಕ್ಕೆ ಎಂದೂ ಪತನಗೊಳ್ಳುವುದಿಲ್ಲ. ಸಾಧನ ಸಿದ್ಧ ಭಕ್ತರನ್ನು ಬದ್ಧಾತ್ಮರಿಂದ ಆರಿಸಿಕೊಳ್ಳಲಾಗುತ್ತದೆ. ಸಾಧನ ಭಕ್ತರಲ್ಲಿ ಮಿಶ್ರ ಮತ್ತು ಶುದ್ಧ ಎಂದು 2 ಬಗೆಯವರು ಇರುತ್ತಾರೆ. ಮಿಶ್ರ ಭಕ್ತರು ಕೆಲವು ವೇಳೆ ಕಾಮ್ಯ ಕರ್ಮಗಳ ಬಗ್ಗೆ ಉತ್ಸಾಹಿಗಳಾಗಿದ್ದು ದಾರ್ಶನಿಕ ಊಹಾಪೋಹಗಳ ಅಭ್ಯಾಸವುಳ್ಳವರು. ಶುದ್ಧ ಭಕ್ತರು ತಾವು ಎಲ್ಲಿಯೇ ಇರಲಿ, ಹೇಗೇ ಇರಲಿ, ಈ ಮಿಶ್ರಗಳಿಂದ ಹೊರತಾಗಿರುತ್ತಾರೆ ಮತ್ತು ಭಗವಂತನ ಸೇವೆಯಲ್ಲಿ ಪೂರ್ಣವಾಗಿ ತನ್ಮಯರಾಗಿರುತ್ತಾರೆ. ಭಗವಂತನ ಶುದ್ಧ ಭಕ್ತರು ಪುಣ್ಯಕ್ಷೇತ್ರಗಳ ಸಂದರ್ಶನದ ಯಾತ್ರೆಗಾಗಿ ಎಂದಿನ ಭಗವತ್ ಸೇವೆಯನ್ನು ಬದಿಗಿಡಲು ಹವಣಿಸುವುದಿಲ್ಲ. ಆಧುನಿಕ ಕಾಲದಲ್ಲಿ ಭಗವಂತನ ಮಹಾಭಕ್ತ ನರೋತ್ತಮ ದಾಸ ಠಾಕೂರರು ಹೀಗೆ ಹೇಳಿದ್ದಾರೆ: ಪುಣ್ಯಕ್ಷೇತ್ರ ಸಂದರ್ಶನದ ಯಾತ್ರೆಯು ಮನಸ್ಸಿನ ಇನ್ನೊಂದು ಭ್ರಮೆ. ಏಕೆಂದರೆ ಭಗವಂತನ ಭಕ್ತಿ ಸೇವೆ ಯಾವ ಸ್ಥಳದಲ್ಲೇ ಆಗಲಿ ಅದು ಆಧ್ಯಾತ್ಮ ಸಿದ್ಧಿಯ ಅಂತಿಮ ಸಿದ್ಧಾಂತವಾಗಿದೆ. ಭಗವಂತನ ದಿವ್ಯ ಪ್ರೇಮದಿಂದ ಕೂಡಿದ ಸೇವೆಯಲ್ಲಿ ಪೂರ್ಣ ತೃಪ್ತರಾದ ಶುದ್ಧ ಭಗವತ್ ಭಕ್ತರು ವಿವಿಧ ಪುಣ್ಯ ಕ್ಷೇತ್ರಗಳ ಸಂದರ್ಶನವನ್ನು ಮಾಡಬೇಕಾಗಿಯೇ ಇಲ್ಲ. ಎಷ್ಟೊಂದು ಮುಂದುವರಿದ ಪುಣ್ಯಕ್ಷೇತ್ರ ಸಂದರ್ಶನಗಳನ್ನು ವಿದ್ಯುಕ್ತ ಆಚರಣೆಗಳನ್ನು ವಿಧಿಸಲಾಗಿದೆ. ಪ್ರಭಾಸ ಕ್ಷೇತ್ರಕ್ಕೆ ತೆರಳಿದ ಯದುಕುಲದ ರಾಜಕುಮಾರರು ಪುಣ್ಯಕ್ಷೇತ್ರದಲ್ಲಿ ಮಾಡತಕ್ಕ ಎಲ್ಲ ಆಚರಣೆಗಳನ್ನು ನೆರವೇರಿಸಿದರು. ತಮ್ಮ ಪಿತೃಗಳಿಗೂ ಇತರರಿಗೂ ಪುಣ್ಯ ಕರ್ಮಗಳನ್ನು ಸಲ್ಲಿಸಿದರು. ಪ್ರತಿಯೊಬ್ಬ ಮನುಷ್ಯನು ಭಗವಂತನಿಗೆ, ದೇವತೆಗಳಿಗೆ, ಮಹರ್ಷಿಗಳಿಗೆ, ಇತರ ಜೀವಿಗಳಿಗೆ, ಸಮಾಜಕ್ಕೆ, ಪಿತೃಗಳಿಗೆ ಮುಂತಾದವರಿಗೆ ಋಣಿಯಾಗಿರುವುದು ಒಂದು ನಿಯಮ. ಏಕೆಂದರೆ ಅವರಿಂದ ಮನುಷ್ಯನು ವಿವಿಧ ಸಹಾಯಗಳನ್ನು ಪಡೆದಿರುತ್ತಾನೆ. ಹೀಗೆ ಪ್ರತಿಯೊಬ್ಬನು ಪಡೆದ ಋಣಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಪ್ರಭಾಸ ಕ್ಷೇತ್ರಕ್ಕೆ ಹೋದ ಯಾದವರು ಭೂದಾನ, ಸುವರ್ಣದಾನ, ಪರಿಪುಷ್ಟ ಗೋವುಗಳ ದಾನಗಳನ್ನು ರಾಜೋಚಿತವಾಗಿ ಈ ಕೆಳಗೆ ವರ್ಣಿಸಿದಂತೆ ನೆರವೇರಿಸಿದರು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ ಪ್ರಭು. ದೇವರ್ಷಿ ಭೂತಾಪ್ತ ನೃಣಾಂ ಪಿತೃಣಾಂ ನಾಯಂ ಕಿಂಕರೋ ಋಣೀಚ ರಾಜನ್ ಸರ್ವಾತ್ಮನಾಯ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಹೃತ್ಯ ಕರ್ತು. ಸೊ ಭಾಗವತ ಹೇಳೋದು ಈ ತರ ಋಣಗಳಿದೆ ನಮಗೆ, ಹುಟ್ಟುತ್ತಾನೆ ಎಲ್ಲ ಋಣಗಳಿದೆ. ಸೊ ಈ ಋಣಗಳನ್ನ ನಾವು ತೀರಿಸಬೇಕು ನಾವು. ಸೊ ಇವರು ಕೂಡ ಈ ತರ ಆಚರಿಸ್ತಿದ್ದಾರೆ. ಯದುವಂಶದವರು ಕೂಡ ಅವರ ಹಿರಿಯ ಇವರು ಪಿತೃಗಳು, ದೇವತೆಗಳು, ಅವರಿಗೆಲ್ಲ ಋಣಗಳು. ದೇವರ್ಷಿ ಭೂತ ಆಪ್ತ ಋಣಗಳು. ಹೀಗೆ ಪ್ರತಿಯೊಬ್ಬನೂ ಪಡೆದ ಋಣಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಪ್ರಭಾಸ ಕ್ಷೇತ್ರಕ್ಕೆ ಹೋದ ಯಾದವರು ಭೂದಾನ, ಸುವರ್ಣದಾನ, ಪರಿಪುಷ್ಟ ಗೋವುಗಳ ದಾನವನ್ನು ರಾಜೋಚಿತವಾಗಿ ಈ ಕೆಳಗೆ ವರ್ಣಿಸಿದ್ದು ನೆರವೇರಿಸಿದರು. ಹಿರಣ್ಯಂ ರಜತಂ ಶಯ್ಯಾಂ ವಾಸಾಂಸ್ಯಂ ಜಿನಕಂಬಲಾನ್ ಯಾನಂ ರಥಾನಿಭಾನ್ ಕನ್ಯಾಧರಾಂ ವೃತ್ತಿಕರೀಮಪಿ. ಬ್ರಾಹ್ಮಣರಿಗೆ ದಾನವಾಗಿ ಗೋವುಗಳನ್ನು ಮಾತ್ರವಲ್ಲ, ಚಿನ್ನ, ಬೆಳ್ಳಿ, ಹಾಸಿಗೆ, ವಸ್ತ್ರಗಳು, ಕುಳಿತುಕೊಳ್ಳಲು ಮೃಗಾಜಿನಗಳು, ಕಂಬಳಿಗಳು, ಕುದುರೆಗಳು, ಆನೆಗಳು, ಕನ್ಯೆಯರು, ಸಾಕಷ್ಟು ಭೂಮಿ ಇವೆಲ್ಲವನ್ನು ನೀಡಲಾಗಿತ್ತು. ಸೊ ಹಿಂದೆ ಕಾಲದಲ್ಲಿ ಇದು ಬ್ರಾಹ್ಮಣರಿಗೆ ಇದು ನಡೀತಾ ಇತ್ತು. ಈ ಎಲ್ಲ ದಾನಗಳನ್ನು ಬ್ರಾಹ್ಮಣರಿಗೆ ನೀಡುವುದು ಅರ್ಥವುಳ್ಳ ವಿಷಯವಾಗಿದೆ. ಬ್ರಾಹ್ಮಣರು ಆಧ್ಯಾತ್ಮಿಕವಾಗಿಯೂ ಭೌತಿಕವಾಗಿಯೂ ತಮ್ಮ ಸಂಪೂರ್ಣ ಜೀವನವನ್ನು ಸಮಾಜ ಕಲ್ಯಾಣಕ್ಕಾಗಿ ಅರ್ಪಿಸಿರುತ್ತಾರೆ. ಬ್ರಾಹ್ಮಣರು ಸಂಬಳ ಪಡೆಯುವ ಆಳುಗಳಾಗಿ ಸೇವೆ ಸಲ್ಲಿಸಿರುವುದಿಲ್ಲ, ಆದರೆ ಸಮಾಜವು ಅವರಿಗೆ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತಿತ್ತು. ಮದುವೆಯಾಗಲು ತೊಂದರೆ ಇರುವ ಬ್ರಾಹ್ಮಣರಿಗೆ ಕನ್ಯಾದಾನವನ್ನು ಮಾಡಲಾಗುತ್ತಿತ್ತು. ಆದುದರಿಂದ ಬ್ರಾಹ್ಮಣರಿಗೆ ಆರ್ಥಿಕ ಸಮಸ್ಯೆಗಳು ಇರುತ್ತಿದ್ದಿಲ್ಲ. ಕ್ಷತ್ರಿಯ ರಾಜರು ಮತ್ತು ಶ್ರೀಮಂತರಾದ ವೈಶ್ಯರು ಅವರಿಗೆ ಅವಶ್ಯವಾದುದನ್ನೆಲ್ಲವನ್ನು ಒದಗಿಸುತ್ತಿದ್ದರು.
ಅದಕ್ಕೆ ಪ್ರತಿಯಾಗಿ ಬ್ರಾಹ್ಮಣರು ಸಮಾಜೋದ್ಧಾರಕ್ಕಾಗಿ ಸಂಪೂರ್ಣವಾಗಿ ಮುಡಿಪಾಗಿ ಇರುತ್ತಿದ್ದರು. ಅದು ಸಮಾಜದ ವಿವಿಧ ಜಾತಿಗಳೊಳಗಿನ ಸಹಕಾರದ ವಿಧಾನವಾಗಿತ್ತು. ಬ್ರಾಹ್ಮಣ ವರ್ಗ ಅಥವಾ ಜಾತಿ ಬರಬರುತ್ತಾ ಸುಲಭ ಜೀವನಕ್ಕೆ ಇಳಿಯಿತು. ಬ್ರಾಹ್ಮಣರ ಅರ್ಹತೆಗಳೇನೂ ಇಲ್ಲದಿದ್ದರೂ ಸಮಾಜದಿಂದ ಪೋಷಿತರಾಗಿ ಅವರು ಬ್ರಹ್ಮಬಂಧುಗಳಾಗಿ, ಅಂದರೆ ಅನರ್ಹ ಬ್ರಾಹ್ಮಣರಾಗಿ ತಾವೇ ಅಧೋಗತಿಗೆ ಇಳಿದರು. ಇದರಿಂದ ಸಮಾಜದ ಇತರರು ಕೂಡ ಪ್ರಗತಿಪರ ಸಮಾಜ ಜೀವನದ ಮಟ್ಟದಿಂದ ಪತನಗೊಂಡರು. ಭಗವದ್ಗೀತೆಯಲ್ಲಿ ವಿವರಿಸಿರುವಂತೆ ವರ್ಣ ಪದ್ಧತಿ ಭಗವಂತನಿಂದಲೇ ಸೃಷ್ಟಿಯಾದುದು. ಅದು ಅಧೋಗತಿಗಿಳಿದ ಈಗಿನ ಸಮಾಜವು ತಪ್ಪಾಗಿ ಹೇಳುವಂತೆ ಹುಟ್ಟಿಗೆ ಅನುಗುಣವಾದುದಲ್ಲ. ಅದು ಸಮಾಜಕ್ಕೆ ಸಲ್ಲತಕ್ಕ ಗುಣಕರ್ಮಗಳಿಗೆ ಅನುಸಾರವಾದುದು. ಸೊ ಇತ್ತು ದ್ವಾಪರ ಯುಗದಲ್ಲಿ ಕೂಡ ಇಷ್ಟು 5,000 ವರ್ಷಗಳ ಹಿಂದೆನೆ, ಆದ್ರೆ ಇದು ಅಷ್ಟು ಕಟ್ಟುನಿಟ್ಟಾಗಿ ಇದರ ಪಾಲನೆ ಇತ್ತು. ಬ್ರಾಹ್ಮಣ ವರ್ಗ ಅಂತ ಸೇರಿದ ವ್ಯಕ್ತಿಗಳು ಆ ರೀತಿ ಶ್ರಮ, ದಮ, ತಪ, ಶೌಚಂ, ಕ್ಷಾಂತಿರ್, ಆರ್ಜಮೇವಚ, ಜ್ಞಾನಂ, ವಿಜ್ಞಾನಂ, ಆಸ್ತಿಕ್ಯಂ, ಬ್ರಹ್ಮಕರ್ಮ ಸ್ವಭಾವಜನ್. ಸೊ ಎಲ್ಲ ದೈವಿ ಗುಣಗಳಿಂದ ಅವರು ತುಂಬಿ ಇರ್ತಾ ಇದ್ರು ಅವರು. ಸೊ ಹಾಗೆ ಸಹಜವಾಗಿ ಆ ರೀತಿ ದೈವಿ ಗುಣಗಳಿರೋ ವ್ಯಕ್ತಿಗಳಿಗೆ ಸಮಾಜದ ಬೇರೆ ಭಾಗಿಗಳಾದ ಕ್ಷತ್ರಿಯರು, ವೈಶ್ಯರು ಆ ರೀತಿ ಗೌರವವನ್ನು ಕೊಡ್ತಾ ಇದ್ರು, ಅವ್ರಿಗೆ ರಕ್ಷಣೆಯನ್ನು ಕೊಡ್ತಾ ಇದ್ರು, ಅವ್ರಿಗೆ ಈ ರೀತಿ ದಾನವು ಕೊಡ್ತಾ ಇದ್ರು. ನೋಡಿ, ಎಲ್ಲ ಭೌತಿಕವಾಗಿ ಕೂಡ ಎಲ್ಲವೂ ಕೂಡ ಅವರಿಗೆ ಕೊಡ್ತಾ ಇದ್ದಾರೆ. ಬ್ರಾಹ್ಮಣರಿಗೆ ದಾನವಾಗಿ ಗೋವುಗಳನ್ನು ಮಾತ್ರವಲ್ಲ, ಚಿನ್ನ, ಬೆಳ್ಳಿ, ಹಾಸಿಗೆ, ವಸ್ತ್ರಗಳು, ಕುಳಿತುಕೊಳ್ಳಲು ಮೃಗಾಜಿನಗಳು, ಕಂಬಳಿಗಳು, ಕುದುರೆಗಳು, ಆನೆಗಳು, ಕನ್ಯೆಯರು, ಸಾಕಷ್ಟು ಭೂಮಿ, ಇವೆಲ್ಲವನ್ನು ನೀಡಲಾಗಿತ್ತು. ಸೊ ಎಲ್ಲವೂ ಕೂಡ ಭೌತಿಕ ಜಗತ್ತಿನಲ್ಲಿ ಎಲ್ಲರ ಬಹಳ ವಸ್ತುಗಳ ಅಗತ್ಯ ಇದೆ ನಮಗೆ. ಸೊ ಮೆಟೀರಿಯಲ್ ಬಾಡಿ ಅಂದ್ರೆ ನಿಮ್ಮ ಭೌತಿಕ ದೇಹ, ಇದಕ್ಕೆ ಮೆಟೀರಿಯಲ್ ಭೌತಿಕ ವಸ್ತುಗಳ ಅಗತ್ಯ ಇದೆ ಇದಕ್ಕೆ. ಸೊ ಹೇಳ್ತಾ ಇರೋದು. ಸೊ ಅವ್ರಿಗೆ ಎಲ್ಲ ಇದು ಎಲ್ಲ ಒದಗಿಸಲಾಗ್ತಾ ಇತ್ತು ಅವ್ರಿಗೆ. ಆದ್ರೆ ಕಾಲಕ್ರಮೇಣ ಇದೆಲ್ಲವೂ ಈಸಿ ಗೋಯಿಂಗ್ ಲೈಫ್, ಸುಖ ಜೀವನ. ಸೊ ಹಾಗೆ ಆದಾಗ ಅದು ಪತನವಾಯಿತು, ಅದೆಲ್ಲ ಅವ್ಯವಸ್ಥೆ ಆಯಿತು. ಇಲ್ಲಾಂದ್ರೆ ಇದು ಐಡಿಯಲ್ ಲೈಫ್. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ನಿರ್ದಿಷ್ಟ ಕರ್ತವ್ಯ. ಸೊ ಸತ್ವಗುಣ ಬೆಳೆಸಿದ ವ್ಯಕ್ತಿ ಬ್ರಾಹ್ಮಣನಾಗ್ತಾನೆ, ಹೆಚ್ಚು ಸತ್ವಗುಣ. ಸ್ವಲ್ಪ ರಾಜಸ ಗುಣ ಸ್ವಲ್ಪ ಇರೋ ಪ್ರಭಾವ ಇರೋ ವ್ಯಕ್ತಿ ಕ್ಷತ್ರಿಯನಾಗಿ ತಯಾರಾಗ್ತಾ ಇತ್ತು. ಇನ್ನ ಸ್ವಲ್ಪ ತಾಮಸ, ಸ್ವಲ್ಪ ಇದು ಸ್ಪರ್ಶ ಬಂದಾಗ ವೈಶ್ಯ, ಇನ್ನ ಹೆಚ್ಚು ಸ್ವಲ್ಪ ತಾಮಸ ಗುಣ ಹೆಚ್ಚಾದಾಗ ಶೂದ್ರ. ಸೊ ಹೀಗೆ ಸಮಾಜದ ಸಹಜ ವಿಭಾಗ ಇದೆ. ಅದೇ ಕಲಿಯುಗ ಕಲವು ಶೂದ್ರ ಸಂಭವ, ಹೆಚ್ಚು ತಾಮಸ ಗುಣವೇ ಹೆಚ್ಚು ಸಾಮಾನ್ಯ ಎಲ್ಲರಿಗೂ ಕೂಡ. ಸೊ ಹಾಗೆ ಈ ವ್ಯವಸ್ಥೆ ಮೇಲೆ ಕೆಳಗೆ ಆಗಿದೆ. ಅನ್ನಂ ಚೋರು ರಸಂ ತೇಭ್ಯೋ ದತ್ವಾ ಭಗವತ್ ಅರ್ಪಣಂ ಗೋವಿಪ್ರಾರ್ಥಾಸವ ಶೂರ ಪ್ರಣೇ ಭುವಿ ಮೂರ್ಧಭಿ. ಆಮೇಲೆ ಯಾದವರು ದೇವೋತ್ತಮ ಪುರುಷನಿಗೆ ಸಮರ್ಪಿಸಿ ನೈವೇದ್ಯ ಮಾಡಿದ ಅತ್ಯಂತ ರುಚಿಕರವಾದ ಅನ್ನವನ್ನು ಬ್ರಾಹ್ಮಣರಿಗೆ ನೀಡಿದರು ಮತ್ತು ಅವರಿಗೆ ಸಾಷ್ಟಾಂಗ ವಂದನೆಯನ್ನು ಸಲ್ಲಿಸಿದರು. ಅವರು ಗೋವುಗಳನ್ನು, ಬ್ರಾಹ್ಮಣರನ್ನು ರಕ್ಷಣೆ ಮಾಡುತ್ತಾ ಪರಿಷ್ಕೃತವಾದ ಬದುಕನ್ನು ಬಾಳಿದರು. ಪ್ರವಾಸ ಕ್ಷೇತ್ರದ ಯಾತ್ರೆಯಲ್ಲಿ ಯದುವಂಶದವರು ತೋರಿಸಿದ ನಡತೆ ಅತ್ಯಂತ ಸುಸಂಸ್ಕೃತವಾಗಿತ್ತು. ಅದು ಮಾನವೀಯ ಪರಿಷ್ಕೃತಿಯ ಮೇಲುಮಟ್ಟದ್ದಾಗಿತ್ತು. ಮಾನವ ಜೀವನದ ಪರಿಪೂರ್ಣತೆಗೆ ನಾಗರಿಕತೆಯ 3 ತತ್ವಗಳನ್ನು ಅನುಸರಿಸಬೇಕು. ಪ್ರಭುಪಾದರು ಹೇಳ್ತಾ ಇರೋದಿಲ್ಲಿ ಮಾನವ ಜೀವನದ ಪರಿಪೂರ್ಣತೆಗೆ ನಾಗರಿಕತೆಯ 3 ತತ್ವಗಳನ್ನು ಅನುಸರಿಸಬೇಕು. ಏನದು? ಅವು ಯಾವುದೆಂದರೆ ಗೋರಕ್ಷಣೆ, ಒಂದು ಕೌ ಪ್ರೊಟೆಕ್ಷನ್. ಎರಡನೇದು ಬ್ರಾಹ್ಮಣ ಸಂಸ್ಕೃತಿಯ ಪಾಲನೆ, ಬ್ರಾಹ್ಮಣಿಕಲ್ ಕಲ್ಚರ್. ಮೂರನೇದು ಇವೆಲ್ಲಕ್ಕಿಂತ ಹೆಚ್ಚಾಗಿ ಭಗವಂತನ ಪರಿಶುದ್ಧ ಭಕ್ತನಾಗುವಿಕೆ. ಭಗವದ್ ಭಕ್ತನಾಗದೆ ಯಾವನು ತನ್ನ ಮಾನವೀಯ ಜೀವನವನ್ನು ಪರಿಪೂರ್ಣಗೊಳಿಸಲಾರನು. ಮಾನವ ಜೀವನದ ಪರಿಪೂರ್ಣತೆ ಎಂದರೆ ಆಧ್ಯಾತ್ಮ ಲೋಕಕ್ಕೆ ಏರುವುದು. ಅಲ್ಲಿ ಜನ್ಮ, ಮರಣ, ರೋಗ, ವೃದ್ಧಾಪ್ಯಗಳು ಇರುವುದಿಲ್ಲ. ಅದು ಮಾನವ ಜೀವನದ ಅತ್ಯುನ್ನತ ಪರಿಪೂರ್ಣತೆಯ ಗುರಿಯಾಗಿರುತ್ತದೆ. ಈ ಬಗೆಯ ಗುರಿ ಇಲ್ಲದಿದ್ದರೆ ತೋರಿಕೆಯ ಸೌಕರ್ಯಗಳ ಭೌತಿಕ ಪ್ರಗತಿ ಅದೆಷ್ಟೇ ಪ್ರಮಾಣದಲ್ಲಿ ಇದ್ದರೂ ಮಾನವ ಜೀವನದಲ್ಲಿ ಅಪಜಯಕಾರಿಯೇ ಆಗುವುದು. ಬ್ರಾಹ್ಮಣರು ಮತ್ತು ವೈಷ್ಣವರು ಮೊದಲು ದೇವೋತ್ತಮ ಪುರುಷನಿಗೆ ನೈವೇದ್ಯವಾಗದ ಯಾವ ಅನ್ನವನ್ನು ಸ್ವೀಕರಿಸರು. ಭಗವಂತನಿಗೆ ಅರ್ಪಿತವಾದ ಅನ್ನವನ್ನು ಮಾತ್ರ ದೇವರ ಪ್ರಸಾದವೆಂದು ಭಕ್ತರು ಸ್ವೀಕರಿಸುವುದು. ಹೇಗಿದ್ದರೂ ಮನುಷ್ಯರಿಗೂ ಇತರ ಜೀವಿಗಳಿಗೂ ಭಗವಂತನು ಎಲ್ಲ ಬಗೆಯ ಆಹಾರ ಸಾಮಗ್ರಿಯನ್ನು ಒದಗಿಸುತ್ತಾನೆ. ಒಬ್ಬ ಮಾನವ ಜೀವಿ ಜ್ಞಾಪಕದಲ್ಲಿ ಇಟ್ಟುಕೊಂಡಿರಬೇಕಾದ ಸತ್ಯವಿದು. ಜೀವನಾವಶ್ಯಕತೆಗಳಾದ ಬೇಳೆಕಾಳುಗಳು, ತರಕಾರಿಗಳು, ಹಾಲು, ನೀರು ಮುಂತಾದ ಎಲ್ಲ ಆಹಾರ ವಸ್ತುಗಳನ್ನು ಮಾನವರಿಗೆ ಭಗವಂತನೇ ಒದಗಿಸುತ್ತಾನೆ.
ಅಂತಹ ಆಹಾರ ಸಾಮಗ್ರಿಗಳನ್ನು ಯಾವ ಭೌತಿಕ ವಿಜ್ಞಾನಿಯಿಂದಲೂ ಮಾನವ ಪ್ರಯತ್ನದಿಂದ ಸ್ಥಾಪನೆಯಾದ ಯಾವ ಕಾರ್ಖಾನೆಯಲ್ಲಿ ಆದರೂ ತಯಾರಿಸಲು ಸಾಧ್ಯವಾಗದು. ಮನುಷ್ಯರಲ್ಲಿ ಬುದ್ಧಿವಂತ ವರ್ಗದವರು ಬ್ರಾಹ್ಮಣರು, ಅವನ ಪರಮ ವ್ಯಕ್ತಿತ್ವದ ನೆಲೆಯಲ್ಲಿ ಪರಮ ಸತ್ಯವನ್ನು ತಿಳಿದವರು ವೈಷ್ಣವರು. ಈ ಎರಡೂ ಬಗೆಯವರು ಯಜ್ಞ ಮಾಡಿ ಉಳಿದ ಅನ್ನವನ್ನು ಮಾತ್ರ ಉಣ್ಣುವರು. ಯಜ್ಞ ಪುರುಷನಾದ ಶ್ರೀ ವಿಷ್ಣುವನ್ನು ತೃಪ್ತಿಪಡಿಸುವುದೇ ಯಜ್ಞದ ಅಂತಿಮ ಲಕ್ಷ್ಯವಾಗಿರುತ್ತದೆ. ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯ 3ನೇ ಶ್ಲೋಕ ಹೀಗೆ ಹೇಳಿದೆ: ಯಜ್ಞ ಮಾಡಿ ಉಳಿದ ಆಹಾರ ವಸ್ತುವನ್ನು ಸೇವಿಸುವವನು ಎಲ್ಲ ಪಾಪಕೃತ್ಯಗಳಿಂದಲೂ ಬಿಡುಗಡೆಗೊಳ್ಳುವನು. ತನ್ನ ದೇಹ ಪೋಷಣೆಗಾಗಿ ಮಾತ್ರ ಆಹಾರವನ್ನು ಅಡುಗೆ ಮಾಡತಕ್ಕವನು ತನ್ನ ಸಂಕಷ್ಟಗಳಿಗೆ ಕಾರಣವಾಗುವ ಪಾಪಗಳನ್ನೇ ಉಣ್ಣುವನು. ಪ್ರವಾಸ ಕ್ಷೇತ್ರದಲ್ಲಿ ಅರ್ಹ ಬ್ರಾಹ್ಮಣರಿಗೆ ಕೊಡುವುದಕ್ಕಾಗಿ ಯಾದವರು ಸಿದ್ಧಪಡಿಸಿದ ಅನ್ನವು ದೇವೋತ್ತಮ ಪುರುಷನಾದ ವಿಷ್ಣುವಿಗೆ ಅರ್ಪಿತವಾಗಿದ್ದವು. ಯಾದವರು ತಮ್ಮ ತಲೆಗಳನ್ನು ನೆಲಕ್ಕೆ ಮುಟ್ಟಿಸಿ ನಮಿಸುವ ಮೂಲಕ ತಮ್ಮ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿದ್ದರು. ಯಾದವರು ಅಥವಾ ವೈದಿಕ ಸಂಸ್ಕೃತಿಯ ಪರಿಜ್ಞಾನವುಳ್ಳ ಯಾವುದೇ ಕುಟುಂಬದವರು ಸಮಾಜದ ವಿವಿಧ ವರ್ಣಗಳ ನಡುವೆ ಪೂರ್ಣ ಸಹಕಾರವುಳ್ಳ ಸೇವೆಯಿಂದ ಮಾನವತೆಯಿಂದ ಪರಿಪೂರ್ಣತೆಯನ್ನು ಪಡೆಯಲು ನುರಿತವರಾಗಿರುತ್ತಾರೆ. ಒರು ರಸಂ ಎಂಬ ಶಬ್ದ ಇಲ್ಲಿ ಮಹತ್ವಪೂರ್ಣವಾದದ್ದು. ಧಾನ್ಯ, ತರಕಾರಿ, ಹಾಲುಗಳ ಸಮ್ಮಿಶ್ರಣದಿಂದ ರುಚಿಕರವಾದ 100 ಬಗೆಯ ಪದಾರ್ಥಗಳನ್ನು ತಯಾರಿಸಬಹುದು. ಅಂತಹ ಎಲ್ಲ ತಯಾರಿಕೆಗಳು ಸತ್ವಗುಣದಲ್ಲಿದ್ದು ದೇವೋತ್ತಮ ಪುರುಷನಿಗೆ ಅರ್ಪಿಸಲು ತಕ್ಕವಾಗಿರುತ್ತವೆ. ಭಗವದ್ಗೀತೆ 9ನೇ ಅಧ್ಯಾಯ 26ನೇ ಶ್ಲೋಕದಲ್ಲಿ ಹೇಳಿರುವಂತೆ ಭಗವಂತನು ಭಕ್ತಿಪೂರ್ಣ ಸೇವೆಯಿಂದ ಅರ್ಪಿಸಲಾದ ಪತ್ರ, ಪುಷ್ಪ, ಹಣ್ಣು ಮತ್ತು ದ್ರವರೂಪದ ಆಹಾರ ವಸ್ತುವನ್ನು ಮಾತ್ರ ಸ್ವೀಕರಿಸುವನು. ಭಗವಂತನಿಗೆ ಅರ್ಪಣೆ ಮಾಡುವುದರಲ್ಲಿ ಪರಿಗಣಿಸುವಂತಹುದೆಂದರೆ ಅದು ಭಕ್ತಿಪೂರ್ಣ ಭಕ್ತಿ ಸೇವೆಯಾಗಿರಬೇಕೆಂಬುದು. ಭಕ್ತರು ಅರ್ಪಿಸಿದಂತಹ ಈ ಬಗೆಯ ಆಹಾರ ವಸ್ತುವನ್ನು ತಾನು ಭುಂಜಿಸುವನೆಂದು ಭಗವಂತನು ದೃಢವಾಗಿ ನುಡಿದಿರುವನು. ಆದುದರಿಂದ ಎಲ್ಲ ಬಗೆಯಿಂದ ಪರಿಗಣಿಸಿದರೂ ಯಾದವರು ಪರಿಷ್ಕೃತವಾಗಿ ಸುಶಿಕ್ಷಿತರಾದ ನಾಗರಿಕ ವ್ಯಕ್ತಿಗಳಾಗಿದ್ದರು. ಅವರಿಗೆ ಬ್ರಾಹ್ಮಣ ಋಷಿಗಳು ಶಾಪವನ್ನು ಕೊಟ್ಟದ್ದು ಭಗವಂತನ ಇಚ್ಛೆಯ ಕಾರಣದಿಂದಲೇ ಆಗಿದ್ದಿತು. ಈ ಇಡೀ ಘಟನೆಯು ಬ್ರಾಹ್ಮಣರ ಮತ್ತು ವೈಷ್ಣವರ ವಿಷಯದಲ್ಲಿ ಯಾರೊಬ್ಬನು ಹಗುರವಾಗಿ ವರ್ತಿಸಬಾರದೆಂಬುದಕ್ಕೆ ಎಚ್ಚರಿಕೆಯ ಆಜ್ಞೆಯಾಗಿರುತ್ತದೆ. ಶ್ರೀಲ ಪ್ರಭುಪಾದರು ಮತ್ತೆ ನಮಗೆ ಎಚ್ಚರಿಕೆ ಕೊಡ್ತಾ ಇರೋದು ಏನಂದ್ರೆ, ಈ ಘಟನೆಯಿಂದ ನಾವು ಕಲಿಬೇಕೇನೆಂದ್ರೆ ಬ್ರಾಹ್ಮಣರ ಮತ್ತು ವೈಷ್ಣವರ ವಿಷಯದಲ್ಲಿ ಯಾರೊಬ್ಬನು ಹಗುರವಾಗಿ ವರ್ತಿಸಬಾರದೆಂಬುದಕ್ಕೆ ಎಚ್ಚರಿಕೆ. ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ಬೃಂದಾವನದಾಚೆಯ ಕೃಷ್ಣ ಲೀಲೆ ಎಂಬ 3ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥ ಮುಗಿಯಿತು. ಹರೇ ಕೃಷ್ಣ. ಯಾರಾದರೂ ಏನಾದರೂ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀರಾ ಹೇಳಿ. ಮುಖ್ಯ ಪಾಯಿಂಟ್ ಇವತ್ತು ಏನಂದ್ರೆ ಇಲ್ಲಿ ಯದುವಂಶದ ಅಂತ್ಯ, ಅದರ ಒಂದು ಡಿಸ್ಕ್ರಿಪ್ಷನ್, ಅದರಲ್ಲಿ ಭಕ್ತರ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು, ಜಾಗರೂಕತೆಯಿಂದ ಇರಬೇಕು, ಅಪರಾಧವನ್ನು ಮಾಡಬಾರ್ದು, ನಾವು ಆ ಎಚ್ಚರಿಕೆ ನಮಗೆ ಅಂತ ಇಲ್ಲಿ ಹೇಳ್ತಾ ಇರೋದು. ಇಲ್ಲಾಂದ್ರೆ ಬೇರೆ ಏನೂ ಕಾರಣ ಇಲ್ಲ. ಅವರು ಏನೋ ಒಂದು ಗರ್ವದಿಂದ ಅಹಂಕಾರದಿಂದ ಅವರು ಮಾಡಿದ್ದಲ್ಲ. ಇಲ್ಲಿ ನಮಗೆ ಪಾಠ. ಹರೇ ಕೃಷ್ಣ ಗುರುಗಳು, ಅಟೆಂಡೆನ್ಸ್ ಹಾಕ್ಬೇಕು. ಹಾಕಿ ಮಾತಾಜಿ.
ಪ್ರಭುಜಿ ಎಕ್ಸಾಮ್ಗೆ ಎಷ್ಟು ಚಾಪ್ಟರ್ಸ್ ಕೊಡ್ತೀರಾ ಪ್ರಭುಜಿ? ಮಾತಾಜಿ 3 ಚಾಪ್ಟರ್ಸ್. 3 ಚಾಪ್ಟರ್ಸ್ ಆಗಿದೆ ಈಗ. ಅದು ಓಕೆ. ಸೊ ಈ ಅಧ್ಯಾಯಗಳೆಲ್ಲ ಇದೆಲ್ಲ ಅಷ್ಟು ಇದೇನಿಲ್ಲ, ಟಫ್ ಇಲ್ಲ. ಈಗ ಏನ್ ತತ್ವದ ಅಷ್ಟು ವಿಷಯ ಇಲ್ಲ ಇದರಲ್ಲಿ ಸದ್ಯಕ್ಕೆ. ಪ್ರಭುಜಿ ಅಸೈನ್ಮೆಂಟ್ ಬರೀಲಿಕ್ಕೆ ಇದೆಯಾ ನಾವು? ಓಪನ್ ಬುಕ್ ಪ್ರಭುಜಿ ಫಸ್ಟ್ ರ್ಯಾಂಕ್ ಅಲ್ಲಿ ಕೊಡ್ತಾ ಇದ್ದಾರೆ. ಆ ಕ್ವೆಶ್ಚನ್ಸ್ ಮಾತಾಜಿ ಶೇರ್ ಮಾಡಿದ್ರಲ್ಲ ಸ್ವಲ್ಪ. ಹೌದು ಆಗಿದೆ, ಮೊನ್ನೆ ಮಾಡಿದ್ದೇವೆ. Open ರೂಪಶಂಕರ್ book ಮಾತಾಜಿ ಹಾಕಿದ್ದಾರೆ. ಎಷ್ಟು ಮಾತಾಡಿ ನನ್ನ ಗುರುತಿಸಿ ಮಾತಾಡಿ, ಸ್ವಲ್ಪ ನೆನಪು ಮಾಡಿ, ನಾನು ನೋಡ್ತಿದ್ದೇನೆ. ಶಶಿಕುಮಾರ್ ಪ್ರಭುಜಿ ನಿಮ್ಗೆ ಶ್ಲೋಕದು ಕಳಿಸಿದಾರಂತೆ ಅಲ್ಲಿ ಅವರಿಗೆ ಕಳಿಸ್ಲಿಕ್ಕೆ. ಅದು ಫಾಸ್ಟ್ ಟ್ರ್ಯಾಕ್ ನಿನ್ನೆ ಕಳಿಸಿದ್ದಾರೆ ಅವರು, ನಾನು ನೋಡ್ತೀನಿ. ಮತ್ತೆ ಈ ವೀಕಲ್ಲಿ ನಾನು ಸ್ವಲ್ಪ 3-4 ಡೇಸ್ ಇಲ್ಲ ಮಾತಾಜಿ, ತಿರ್ಗಾ ನಾನು ಹೋಗ್ಬೇಕು ಅಲ್ಲಿ ಸ್ವಲ್ಪ ಅರೇಂಜ್ಮೆಂಟ್ಸಿಗೆ, ನಮ್ಮ ಯಾತ್ರೆದು. ಸೊ ಬೆಳಿಗ್ಗೆ ಕೂಡ ಭಾಗವತ ಲೆಕ್ಚರ್ ಒಬ್ಬರು ತಗೊಳ್ಬೋದಾ ಕೆಲವು ಜನ ನೀವು?